ಪಲಿ 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 ಪಯ ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು. ವೀಕ್ಷಕ ಬಾಂಧವರಿಗೆ ನಮಸ್ಕಾರ. ನಿಖಿಲ್ ಮಾತ ಮೋಕೆಡೆ ಎತ್ಕೊಂಡು ಹೊಸ ಕುರಲ್ದ ಇನ್ನಿತ ಸುದ್ದಿಗೊಂಚಲನ್ನು ಶುರು ಮಾಡ್ತಂದಲ್ಲ. ಸುದ್ದಿಗೊಂಚಲಿಗೆ ಸ್ವಾಗತ. ತಲಪಾಡಿ ದೇವಿಪುರ ಶ್ರೀ ದುರ್ಗಾ ಪರಮೇಶ್ವರಿ ದೇವಲ್ಯಡ್ ಡಿಸೆಂಬರ್ 23-30 ಮುಟ್ಟ ಬ್ರಹ್ಮಕಲಶ ಸೇರಿನಂಚ ಶತಚಂಡಿಕಾ ಯಾಗಲು ನಡಪರ ತಯಾರಿಲು ಅವನುಂಡು. ಈ ವಿಶೇಷ ಕಾರ್ಯಕ್ರಮದ ಲೆಪ್ಪೊಲೆನು ಶ್ರೀ ಕ್ಷೇತ್ರದ ತಂತ್ರಿಲು ವೇದಮೂರ್ತಿ ಬ್ರಹ್ಮಶ್ರೀ ದಿನೇಶ್ ಕೃಷ್ಣ ತಂತ್ರಿಲು ಶ್ರೀ ದುರ್ಗಾ ಧ್ಯಾನ ಮಂದಿರಡು ಐತರ ಕಾಂಡ ಬಿಡುಗಡೆ ಮಲ್ತೇರು. ತಲಪಾಡಿ ದೇವಿಪುರ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನಡ್ ಡಿಸೆಂಬರ್ 23-30 ಮುಟ್ಟ ಬ್ರಹ್ಮಕಲಶದ ಒಟ್ಟಿಗೆ ಶತಚಂಡಿಕಾ ಯಾಗ ವಿಶೇಷ ಮಹೋತ್ಸವ ನಡಪೆರ ಉಂಡು. ಇನ್ನಿತ ಆಮಂತ್ರಣ ಪತ್ರಿಕೆ ಬಿಡುಗಡೆ ಲೇಸನ್ ದೇವಿಪುರ ಶ್ರೀ ದುರ್ಗಾ ಧ್ಯಾನ ಮಂದಿರಡ್ ಐತಾರ ನಡಪಾಯರು. ಕ್ಷೇತ್ರದ ತಂತ್ರಿಲು ದಿನೇಶ್ ಕೃಷ್ಣ ಆಮಂತ್ರಣ ಪತ್ರಿಕೆನು ಬಿಡುಗಡೆ ಮಲ್ದದು ಶುಭ ಹಾರೈಸೇರು. ಶತಚಂಡಿಕಾ ಯಾಗದ ಆಮಂತ್ರಣ ಪತ್ರಿಕೆ ವ್ಯಕ್ತಿತ್ವವಾದ ಇನ್ನಿತ ಈ ಒಂದು ದಿನ ಶ್ರೀ ಬಂಗಾರಣ್ಣರ್ನ ವೇದಿಕೆಡೆ ಗಣ್ಯಾತಿ ಗಣ್ಯರ್ನ ಉಪಸ್ಥಿತಿಯೇ ಅವೇ ರೀತಿ ಕೋಟೆಕಾರ್ ಗಿನ್ಯ ತಲಪಾಡಿ ಗ್ರಾಮದ ಸರ್ವ ಭಕ್ತರನ್ನ ಈ ಒಂದು ಸಮಾಗಮನಡು ಇನಿ ಬಿಡುಗಡೆ ಮಲ್ತಿನ ಚಿತ್ರ ಮಾತ ಗಣ್ಯಾತಿ ಗಣ್ಯರಿಗಳ ಸಮಿತಿದ ಒತ್ತಿಡಿದೆ ಅನಂತ ಕೃತಜ್ಞತೆಯನ್ನು ಸಮರ್ಪಣೆ ಮಲ್ತೊಂದಲ್ಲ. ವಿಶೇಷವಾದ ಮೂಲಿ ಗ್ರಾಮದ ಭಗವದ್ಭಕ್ತರೆಲ್ಲ ನಮ್ಮ ಒಂದು ಕಲಕಲಿದ ವಿನಂತಿ ದಯ ಬಂದಾಗ ಎಲ್ಲರಲ್ಲಿ ಆಪಲಂದಿತ್ತು. ವಿಶೇಷವಾದ ನಮ್ಮ ನಾವು ಭೂತೋ ನಾವು ಭವಿಷ್ಯಸಿ ಪಂಪರಂಜ ನೆಟ್ಟು ಅಲ್ಲಲ್ಲಿ ಶತಚಂಡಿಕಾ ಯಾಗ ಮಾತ ಇದು ಹಮ್ಮಿಸಾವುದುಂಡು ಅಂಚಾದುಪ್ಪನಾಗ ಐದು ವಿಜೃಂಭಣೆ ಇದು ಆಪಿದ ಕಲೆ ಮಾತೆಲ್ಲ ಸಹಾಯ ಸಹಕಾರ ತನು ಮನಧನ ಜನ್ಮಾತ ಕೊಟ್ಟು ಆ ದೇವಿನ ಕೃಪೆಗೆ ಪಾತ್ರರಾದ ವಿಶೇಷವಾದ ಸಾನ್ನಿಧ್ಯಗಳು ಆ ದೇವಿನ ಪೂರ್ಣ ಅನುಗ್ರಹ ಭಕ್ತಾದಿಗಳಿಗೆ ಸಿಕ್ಕಿದ್ದು ನಿಖಿಲ್ನ ಸರ್ವ ಇಷ್ಟಾರ್ಥ ಮಾತ್ರ ಆ ದೇವಿ ನೆರವೇರಿಸ ಕೊಟ್ಟು ಸಾನ್ನಿಧ್ಯಗಳು ಅದರಲ್ಲಿ ಮುಲ್ಪುರ ತೂಪುರ ಯೋಗ ಭಾಗ್ಯವನ್ನು ಅಂಕ ಮಾತಾಡ ಒದಗಾದ ನಮ್ಮ ಈ ಕ್ಷೇತ್ರವನ್ನು ಸಾನ್ನಿಧ್ಯ ಅಭಿವೃದ್ಧಿ ಮಂತುಕೊಂಡು ಈ ಕ್ಷೇತ್ರಗಳು ಆದ ಕಡೆ ನಮ್ಮೆಲ್ಲ ಜೀವನಗಳು ಉದ್ಯೋಗಗಳು ವ್ಯವಹಾರಗಳು ನೆನಪೊಂದು ಮಾತಾಡಗಳ ಸೌಭಾಗ್ಯವನ್ನು ಅನುಗಮನಿಸಿಕೊಂಡು ನಿರಂತರವಾದ ಈ ಕ್ಷೇತ್ರ ಒಂದು ಅಭಿವೃದ್ಧಿ ಸಾಧ್ಯ ಪೋಪುರಂತಿನ ಯೋಗ ಭಾಗ್ಯವನ್ನು ದೇವರ ಅನುಗ್ರಹ ಪದ ವಿಶೇಷವಾದ ಸಾನ್ನಿಧ್ಯಗಳು ಆ ದೇವಿನ ಪೂರ್ಣ ಅನುಗ್ರಹ ನನಗೆ ಮಾತಾಡಲು ಸಿಕ್ಕಿದ್ದು ನಮ್ಮನ್ನು ಅನುಗ್ರಹ ರಾಜ್ಯದ ಪಾತ್ರ ಹೊಂದೊಂದು ಈ ರಾಜ್ಯ ಅವಕಾಶ ಕೊಟ್ಟ ಈ ಸಮಿತಿಗೆ ನಮ್ಮ ಶುಭ ವಂದನೆಗಳು. ತಲಪಾಡಿ ಶ್ರೀ ದುರ್ಗಾ ಪರಮೇಶ್ವರಿ ಕ್ಷೇತ್ರದ ಪ್ರಧಾನ ಅರ್ಚಕರು ಗಣೇಶ್ ಭಟ್ ಪಂಜಾಳ ಪಾತಿರೊಂದು ಧಾರ್ಮಿಕ ಕ್ಷೇತ್ರದ ವಿಚಾರಡು ರಾಜಕೀಯ ಉಪ್ಪಿರಬಲ್ಲಿ ದೇವಸ್ಥಾನಲೆಡು ಧಾರ್ಮಿಕ ಕಾರ್ಯಲು ನಿರಂತರ ನಡತಿನಪಗ ಹಿಂದುಲು ಒಟ್ಟು ಸೇರಿರೆ ವೇದಿಕೆ ಕಲ್ಪಿಸಾಯಲ ಕಾಪುಂಡು. ಈ ನಿಟ್ಟಿಡು ಏಲೆಲ್ಯ ಭಿನ್ನ ಮತಲೇನು ಮದತದು ಪ್ರತಿಯೊರಿಲ ಕಾರ್ಯಕ್ರಮದ ಯಶಸ್ಸಿಗೆ ಕೈ ಚೌಡಾವಡು ಪಂಡು ತೆರಿಪಾಯರು. ಅವ್ರು ಮಾತು ದೇವರ ಪ್ರಾರ್ಥನೆ ಅಲ್ಪ ಅವರ ಇಡೀ ಸಮಾಜಗೂ ಶ್ರೇಯಸ್ಸ ಪುಂಜಿತ್ನ ಹಿರಿಯರ್ನ ಹಾಕಲಿನ ಕಲ್ಪನೆ ನಮ್ಮ ತಲಪಾಡದಪ್ಪನ ಸನ್ನಿಧಾನಡು ಸಾಕ್ಷಾತ್ಕಾರ ಆವೊಂದುಂಡು. ದಯಕೆನ್ನಗ ನಮ್ಮ ಕರಿ ವರ್ಷ ನಮ್ಮ ಪುಸತ್ತಾದ ಬತ್ನಂಜಿತ್ನ ಡಾಕ್ಟರ್ನ ಆಡಳಿತದ ಪೊರ್ತುಡು ಪ್ರಶ್ನೆ ಚಿಂತನೆ ಮಲ್ತೊಂದು ಕೆಲವು ಬಂಗಾರದ ಅಟ್ಟಕನ್ನಡಿ ಮಲ್ಪೊಡು ಅಂಚನೆ ಕೊಡಿಮರದ ಕೆಲಸನ ನವೀಕರಣ ಮಲ್ಪೊಡು ಅಂಚನೆ ದೇವಸ್ಥಾನದ ಎದುರುಡುಪ್ಪಣಂಜಿತ್ನ 2 ಇಲ್ಲನ್ನು ಪರಿವರ್ತನೆ ಮಲ್ಪೊಡು ಅದು ಪಕ್ಕ ದೇವಸ್ಥಾನದ ಪಿರಪದ ಇಟ್ಟು ಅನ್ನಛತ್ರ ಮಲ್ಪೊಡು ಇದು ಮಾತ ಯೋಚನೆ ಮಾಡ್ತದೆ ಆ ಕೆಲಸಕ್ಕೆ ಜತ್ತ ನಮ್ಮ ಎನ್ನೆದಿಲ್ಲ ಬೇಗನೆ ಆ ಕೆಲಸನ ಮಾತ ದೇವರೇ ಪೊರ್ಲು ಮಲ್ಪಾಯರು ಇದು ನಮ್ಮ ಕಡೇತ ಹಂತಕ್ಕೆ ಬರ್ತದೆ
ದಯಕೆನಾಗ ಜನಗಳಿಗೆ ಆಮಂತ್ರಣವನ್ನು ಕೊರ್ದು ಆ ಎಂಚಿನ ಕೆಲಸ ನಮ್ಮ ದೇವರು ನೆರವೇರಿಸಾದರ ಅಂಚಿತ್ನ ಕೆಲಸ ದೇವರು ಒಪ್ಪಿಸಾದಿ ಅರ್ನ ಆ ಒಂದು ಬ್ರಹ್ಮ ಕೆಲಸದ ಪುರ್ಲು ತೋಪುಂಚಿತ್ನ ಸಮಯ ಅಂಚಿತ್ತ ಸಮಯಡು ನಮ್ಮ ಡಿಸೆಂಬರ್ 23ನೇ ತಾರೀಕು ದಾನೆ ಸೋಮವಾರ ದೇವರಿಗೆ ಪ್ರಾರ್ಥನೆ ಮಲ್ತೊಂದು ಅಗ್ನಿ ಜನನ ಅಂಚನೆ ಭದ್ರಾಡ್ತಾರಾಯದ ಗಣಯಾಗ ತಂತ್ರಳಿನ ಆಗಮನ ಹಿಡಿದ ಬೊಕ್ಕ ಮಧ್ಯಾಹ್ನೋಡು ಅನ್ನದಾನ ಬಿಟ್ಟೊಂದು ರಾತ್ರಿಗೆ ಆ ಕೊಡಿಮರದ ವ್ಯವಸ್ಥೆಡಿ ವಾಸ್ತು ಪೂಜೆ ವಾಸ್ತು ಬಲಿ ಅಂಚನೆ ದೇವನ್ನ ನೂತನವಾದ ಉಪಬಿಂಬ ಶುದ್ಧ ಪಂಚಲೋಹೋಡು ಮಾಡ್ತದ ಅಂಚಿತ್ನ ವ್ಯವಸ್ಥೆ ಎಲ್ಲ ದೇವನ್ನ ಸನ್ನಿಧಾನೋಡು ವಾಸ್ತು ಪೂಜೆ ರಾಕ್ಷೋಗುಣ ಹೋಮ ಮಾತಾ ದೇವತಾ ಸತ್ಕರ್ಮನ ಮಲ್ತೊಂದು ವ್ಯವಸ್ಥಾಪನಾ ಸಮಿತಿ ಸದಸ್ಯರು ಮೋಹನ್ ದಾಸ್ ಶೆಟ್ಟಿ ನೆತ್ತಿಲ ಬಾಳಿಕೆ ಶುಭ ಹಾರೈಸಿರು. ಅಂಚದು ಮೂಜಿ ಗ್ರಾಮಗಳು ಸರಿಯಾದ ವಿತರಣೆ ಆಪುಂಡು ಪಂಪನ ಒಂಜಿ ಕಲ್ಪನೆ ನಮ್ಮಡೆ ಉಂಡು ಐತೊಟ್ಟಿಗೆ ನಂಗೆ ಇಂಜಿನ ಬಣ್ಣದಂಡ ಐತೆ ಗಣೇಶ್ ಭಟ್ರ ಬಣ್ಣಂಗೆ ಪೂರ ಬಣ್ಣಿಗಿರಾರು ಒಂದೊಂಜಿ ಮೂಜಿ ಕೋಟಿದ ಖರ್ಚಿದ ವ್ಯವಸ್ಥೆ ನಮ್ಮ ಶತಚಂಡಿಕ ಯಾಗ ಮನ್ಪುವ ನಮ್ಮ ಊರಿಗೂ ಪುಣ್ಯ ಬರ್ಕೊಂಡು ನಂಗೆ ಮಾತ್ರ ಪುಣ್ಯ ಬರ್ಕೊಂಡು ಅಣ್ಣ. ಯಾಗ ಸಮಿತಿ ಅಧ್ಯಕ್ಷರು ಕೃಷ್ಣ ಶೆಟ್ಟಿ ಕೆಳಗಿನ ಕೋಟೆಕಾರ್ಗುತ್ತು, ಕಾರ್ಯಾಧ್ಯಕ್ಷರು ರಾಮ್ ಮನೋಹರ್ ರೈ, ಬಿಜೆಪಿ ಜಿಲ್ಲಾ ಅಧ್ಯಕ್ಷರು ಸತೀಶ್ ಕುಂಪಲ, ಕ್ಷೇತ್ರ ವ್ಯವಸ್ಥಾಪನಾ ಸಮಿತಿ ಸದಸ್ಯರು ಆಶಾ ಪದ್ಮನಾಭ ಶೆಟ್ಟಿ ಬಾವ ತಲಪಾಡಿ, ಚಂಡಿಕಾಯಾಗ ಸಮಿತಿದ ರಮೇಶ್ ಆಳ್ವ ದೇವಿಪುರ, ನಾರಾಯಣ್ ದೇವಿಪುರ, ಕಾರ್ಯದರ್ಶಿ ವಸಂತ್ ದೇವಾಡಿಗ ಇಂಚಿತ್ತಿ ಪ್ರಮುಖರು ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ಪ್ರಧಾನ ಕಾರ್ಯದರ್ಶಿ ಪ್ರದೀಪ್ ಕಿರ್ಲೆ ಸಭೆ ನಿಂತ್ಕೊಂಡರು. ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರು ಡಾಕ್ಟರ್ ಮೋಹನ್ ದಾಸ್ ರೈ ಸಾಂತೆಗುತ್ತು ಪ್ರಾಸ್ತಾವಿಕ ಪಾತ್ರ ಪಂಡರು. ಸದಸ್ಯರು ನಾರಾಯಣ್ ಕಜೆ ರೂಪುರೇಷನ್ ತೆರಿಪಾಯರು. ಗೋಪಾಲಕೃಷ್ಣ ಮೇಲಾಂಟ ಸಭೆ ಸುಧಾರಿಕೆ ಮಲ್ತರು. ಯಾಗ ಸಮಿತಿ ಪ್ರಧಾನ ಕಾರ್ಯದರ್ಶಿ ರಮೇಶ್ ಆಳ್ವ ಸೊರ್ಮೆ ಸಂದಾಯರು. ಸುದ್ದಿಗೊಂಚಲಿಗೆ ಸ್ವಾಗತ. ಹೆದ್ದಾರಿ ಅವ್ಯವಸ್ಥೆದ ವಿರುದ್ಧ ಹೋರಾಟ ಪ್ರತಿಭಟನೆ ನಡಪವನ ಡಿವೈಎಫ್ಐ ಸಿಪಿಐಎಂದ ಪ್ರತಿಭಟನೆಗೆ ಅವಕಾಶ ನಿರಾಕರಿಸಾಯನ ಕುಡ್ಲ ನಗರ ಪೊಲೀಸ್ ಆಯುಕ್ತರು ಅನುಪಮ್ ಅಗರ್ವಾಲ್ರನ್ನು ಕುಡ್ಲರ್ದು ಕಡಪಡೋಡು ಪಂಡದು ಡಿವೈಎಫ್ಐ ಸಿಪಿಐಎಂ ಒಟ್ಟು ಸೇರಿಗೆಡು ಹರೇಕಳ ಗ್ರಾಮ ಚಾವಡಿ ಜಂಕ್ಷನ್ ಐತಾರ ಬೈಯಾಗ ರಸ್ತೆ ತಡೆ ಪ್ರತಿಭಟನೆ ನಡಪಾಯರು. ಪ್ರಜಾಪ್ರಭುತ್ವದ ಹಕ್ಕುలను ದಮನಿಸಾವಂದುಪ್ಪುನ ಬ್ರಿಟಿಷ್ ಅಧಿಕಾರಿ ಜನರಲ್ ಡಯರ್ ಲಕ ಆದೇಶ ಪಿದಡ್ಪಾವನ ಕುಡ್ಲ ನಗರ ಪೊಲೀಸ್ ಆಯುಕ್ತರು ಅನುಪಮ್ ಅಗರ್ವಾಲ್ ಹಟಾವು ಘೋಷಣೆದಡಿಟ್ಟು ಡಿವೈಎಫ್ಐ ಬೊಕ್ಕ ಸಿಪಿಐಎಂ ಜಂಟಿ ಆಶ್ರಯಡ್ ಹರೇಕಳ ಗ್ರಾಮ ಚಾವಡಿ ಜಂಕ್ಷನ್ ರಸ್ತೆ ತಡೆ ಪ್ರತಿಭಟನೆಯನ್ನು ಐತಾರ್ ನಡಪಾಯರು. ಪ್ರತಿಭಟನೆ ಉದ್ದೇಶಿಸಾದ ಪಾತೇರ್ನ ಡಿವೈಎಫ್ಐ ಜಿಲ್ಲಾ ಅಧ್ಯಕ್ಷರು ಬಿಕೆ ಇಮ್ತಿಯಾಸ್ ದಕ್ಷಿಣ ಕನ್ನಡ ಜಿಲ್ಲೆದ ಬಡವೇರು ಇನಿ 5% ಜಮೀನು ಪಡೆದಿತ್ತಂಡ ಐಕ್ ಕಮ್ಯುನಿಸ್ಟರ್ ಹೋರಾಟ ಕಾರಣ ಪಂಡದು ಪೊಲೀಸ್ ಆಯುಕ್ತರು ಅನುಪಮ್ ಅಗರ್ವಾಲ್ ರೆಗೂ ಗೊತ್ತಿಚ್ಚಿ ಇತ್ತೆ ಅಂಚನೆ ಹೋರಾಟ ಮಲ್ತದು ಇರೇನು ಕುಡ್ಲಾರ್ದು ಕಡಪುಡ ಪಂಡು ತೆರಿಪಾಯರು. ಕಾರ್ಯಕ್ರಮ ಹೋರಾಟದ ರೀತಿಯಲ್ಲಿ ನಮ್ಮ ಹೋರಾಟವನ್ನು ಕೂಡ ಅದೇ ರೀತಿಯಾಗಿ ನೋಡಿಕೊಂಡು ನಮ್ಮ ಹೋರಾಟವನ್ನು ಬಗ್ಗುಬಡಿಯುವಂಥ ಮತ್ತು ನಮ್ಮ ಹೋರಾಟವನ್ನು ಹತ್ತಿಕ್ಕುವಂಥ ಒಂದು ಪ್ರಯತ್ನವನ್ನು ಕಮಿಷನರ್ ಅಗರ್ವಾಲ್ ನೇತೃತ್ವದಲ್ಲಿ DCP ಅವರು ಕಮಿಷನರ್ ಕಚೇರಿ ಇವತ್ತು ಆ ರೀತಿಯಾಗಿ ವರ್ತನೆ ಮಾಡುವುದನ್ನು ನಾವು ಖಂಡಿಸ್ತೇವೆ.
ಕಮಿಷನರ್ ಅಗರವಾಲ್ ಅವರಿಗೆ ಈ ಜಿಲ್ಲೆಯ ಜನಪರ ಚಳುವಳಿ ಇತಿಹಾಸ ಗೊತ್ತಿಲ್ಲ. ಈ ಜಿಲ್ಲೆ ನಿಂತಿರ್ತಕ್ಕಂಥದ್ದು ಹೋರಾಟದ ಮೇಲೆ. ಈ ಜಿಲ್ಲೆಯ ಕಮ್ಯುನಿಸ್ಟರು ಈ ಜಿಲ್ಲೆಯ ಅದೆಷ್ಟೋ ಭೂಮಿ ಇಲ್ಲದಂಥ ಭೂಹೀನರಿಗಾಗಿ ಹೋರಾಟ ನಡೆಸಿ ಅವರಿಗೆ ಭೂಮಿಯನ್ನು ಕೊಟ್ಟಿದ್ರೆ ಈ ಜಿಲ್ಲೆಯಲ್ಲಿ ಇವತ್ತು ಬಡವರು 5 ಸೆಂಟ್ಸು 10 ಸೆಂಟ್ಸು ಅಥವಾ ಗೇಣಿದಾರರಿಂದ ಭೂಮಿಯನ್ನು ಪಡೆದುಕೊಂಡು ಕೃಷಿ ಭೂಮಿಯನ್ನು ನಡೆಸ್ತಾ ಇದ್ರೆ ಅದರ ಹಿಂದಿರ್ತಕ್ಕಂಥದ್ದು ಕಮ್ಯುನಿಸ್ಟರ ಚಳವಳಿಯ ಪರಂಪರೆ ಅನ್ನುವಂಥದ್ದು ಗೊತ್ತಿಲ್ಲ. ಆ ಕಮ್ಯುನಿಸ್ಟರ ಚಳವಳಿಯ ಪರಂಪರೆಯನ್ನು ಗೊತ್ತಿಲ್ಲದೆ ಈ ಜಿಲ್ಲೆಯ ಜನಪರ ಚಳವಳಿಯ ಸುವಾಸನೆ ಸುಗಂಧವನ್ನು ತೆಗೆದುಕೊಳ್ಳಿಕ್ಕೆ ಸಾಧ್ಯ ಇಲ್ಲದಂಥ ಕಮಿಷನರ್ ಅಗರವಾಲಿಗೆ ಇವತ್ತು ಇಲ್ಲಿನ ಚಳವಳಿಯ ಪರಿಮಳ ಅದಿವತ್ತು ವಾಸನೆಯಾಗಿ ಅವನ ಮುಖಕ್ಕೆ ಗಬ್ಬುನಾಥವಾಗಿ ಅವರ ಮುಖಕ್ಕೆ ಬಡಿದಿದ್ರೆ ಅದಕ್ಕಾಗಿ ಇವತ್ತು ಆ ಗಬ್ಬು ವಾಸನೆ ನಿಮ್ಮನ್ನು ಮಂಗಳೂರಿನಿಂದ ಆಚೆ ಕಳಿಸುವವರೆಗೆ ನಮ್ಮ ಹೋರಾಟ ನಿರಂತರವಾಗಿ ಇರ್ತದೆ ಅನ್ನುವಂಥದ್ದನ್ನು ಎಚ್ಚರಿಕೆಯನ್ನು ಇವತ್ತು ಕೊಡ್ತಾ ಇದ್ದೀವಿ. ಡಿವೈಎಫ್ಐ ತಾಲೂಕು ಅಧ್ಯಕ್ಷರು ನಿತಿನ್ ಕುತ್ತಾರ್ ಪಾತಿರಂದು ತಾದಿ ಗುಂಡಿ ಬೂರ್ನಗ ಪ್ರತಿಭಟನದ ಪೋಡಿಗೆ ಗುತ್ತಿಗೆದಾರಗ ಒಪ್ಪುಂಡು ಆಂಡ ಪೊಲೀಸ್ ಆಯುಕ್ತರಿಗೂ ಪೋಡಿಗೆದಾಯಗ ಆರ್ದಾನೆ ತಾದಿ ನಿರ್ಮಿಸಾಯಿನ ಗುತ್ತಿಗೆದಾರನ ಇರೆಗ್ಲಾ ತಾದಿಗ್ಲ ದಾದ ಸಂಬಂಧ ಪಂಡದ ಪ್ರಶ್ನಿಸಾಯರು. ಒಂದು ಉತ್ತರವನ್ನು ಕೊಡಬೇಕು ಕಮಿಷನರ್ ಅವರು. ನೀವು ರಸ್ತೆ ನಿರ್ಮಾಣದ ಕಾಂಟ್ರಾಕ್ಟರು ಅಥವಾ ಕಮಿಷನರು ಅಂತೇಳಿ. ಯಾಕಂದರೆ ಹೇಳಿದರೆ ರಸ್ತೆಯನ್ನು ನಿರ್ಮಾಣ ಮಾಡಿದಂಥ ಕಾಂಟ್ರಾಕ್ಟರಿಗೆ ಪ್ರಶ್ನೆ ಇರ್ಬೋದು, ನಾನು ಅಕ್ರಮ ಮಾಡಿದ್ದೇನೆ, ನಾನು ಗುಂಡಿಯನ್ನು ಸರಿಪಡಿಸಬೇಕಿತ್ತು, ಹೌದಪ್ಪ ಅವರು ಪ್ರತಿಭಟನೆ ಮಾಡಿದರೆ ನನಗೆ ಕಪ್ಪು ಚುಕ್ಕೆ ಅನ್ನುವಂಥ ಒಂದು ಅವರ ಅಭಿಪ್ರಾಯ ಬಂದಿರ್ಬೋದು. ಆದರೆ ಕಮಿಷನರ್ಗೆ ಯಾಕೆ ಬಂತು? ಕಮಿಷನರು ಜನತೆಯ ಇಲ್ಲಿ ಲಾ ಆ್ಯಂಡ್ ಆರ್ಡರನ್ನು ಪಾಲಿಸಲಿಕ್ಕಿರುವಂಥ ಸುಗಮವಾದಂಥ ಕಾನೂನು ವ್ಯವಸ್ಥೆಯನ್ನು ಜಾರಿಗೊಳಿಸಬೇಕಾದಂಥ ವ್ಯವಸ್ಥೆ ಮಾಡಬೇಕಾದವರು ಜನರ ಪ್ರತಿಭಟನೆಯನ್ನು ಹತ್ತಿಕ್ಕುವಂಥ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಒಂದು ಪ್ರಶ್ನೆಯನ್ನು ಮಾಡುವಂಥ ವಿಚಾರ. ಅಕ್ರಮವನ್ನು ಕೂಡ ಪ್ರಶ್ನೆ ಮಾಡುವುದು, ಅಕ್ರಮ ತಡೆಯದಂಥ ರೀತಿಯಲ್ಲಿ ನೋಡುವುದು ಕೂಡ ಕಮಿಷನರ್ ಅವರ ಕೆಲಸ. ರಸ್ತೆಯಲ್ಲಿ ಗುಂಡಿ ಬಿದ್ದಾಗ ಅಪಘಾತವಾದರೆ ಪೊಲೀಸ್ ಇಲಾಖೆಗೆ ಹೆಚ್ಚು ಕೆಲಸ ಇರುವಂಥದ್ದು. FIR ದಾಖಲಿಸಬೇಕು, ಮಾದರಿ ಮಾಡಬೇಕು, ಅದರ ಹಿಂದೆ ಸಾಕಷ್ಟು ಸಿಬ್ಬಂದಿಗಳು ಕೆಲಸ ಮಾಡಬೇಕು. ಅವರ ಕೆಲಸವನ್ನು ಕೂಡ ನಾವು ಒಂದು ಹೋರಾಟ ಸಮಿತಿಯ ಭಾಗವಾಗಿ ಕಡಿಮೆ ಮಾಡಲಿಕ್ಕೆ ಹೊರಟಿದ್ದೀವಿ. ಆದರೆ ಅದರ ಯಾವುದೇ ಗೊಡವಿಲ್ಲದೆ ಒಂದು ಚಕ್ರಾಧಿಪತ್ಯ ಅನ್ನುವಂಥ ರೀತಿಯಲ್ಲಿ ಸರ್ವಾಧಿಕಾರಿ ಧೋರಣೆಯ ಭಾಗವಾಗಿ ಕಮಿಷನರ್ ನಡೆಸಿಕೊಡ್ತಾ ಇದ್ದಾರೆ. ಕಮಿಷನರ್ ಅವರು ಪ್ರತಿಭಟನೆ ಎಲ್ಲಿ ಮಾಡಬೇಕಂದ್ರೆ ನಾನು ಗುರುತು ಮಾಡಿದಂಥ ಜಾಗದಲ್ಲಿ ಮಾತ್ರ ಮಾಡಬೇಕಂತ ಅವರೊಂದು ಜಾಗವನ್ನು ಕೊಡ್ತಾರೆ, ಅಲ್ಲಿ ಮಾತ್ರ ಪ್ರತಿಭಟನೆ ಮಾಡಬೇಕು, ಬೇರೆ ಎಲ್ಲಿಯೂ ಕೂಡ ಮಾಡಬಾರ್ದಂತ. ಪ್ರತಿಭಟನೆ ಮಾಡಿದರೆ ಸಾರ್ವಜನಿಕರ ತೊಂದರೆ ಆಗ್ತಾರೆ ಅಂತ ಹೇಳ್ತಾರೆ. ಆದರೆ ಯಾವುದೋ ಧರ್ಮವನ್ನು ಹೀಯಾಳಿಸುವಂಥ, ಒಂದು ಧರ್ಮವನ್ನು ಇನ್ನೊಂದು ಧರ್ಮಕ್ಕೆ ಎತ್ತಿಕಟ್ಟುವಂಥ, ಕಮ್ಯುನಲ್ ಗಲಭೆಗಳಿಗೆ ಅವಕಾಶ ಕೊಡುವಂಥ ಯಾವುದೇ ಸಮಾರಂಭಗಳಿಗೆ ಸಭೆಗಳಿಗೆ ಅದಕ್ಕೆ ಯಾವುದೇ ರೀತಿಯ ಒಂದು ಕಂಟ್ರೋಲ್ಗಳಿಲ್ಲ. ಸಿಪಿಐಎಂ ಮುಡಿಫಾಲ ಕಾರ್ಯದರ್ಶಿ ರಫೀಕ್ ಹರೇಕಳ, ಸಿಪಿಐಎಂ ಮುಖಂಡರು KH ಹಮೀದ್, ಉಮರಬ್ಬ, ಕಾರ್ಯದರ್ಶಿ ರಿಜ್ವಾನ್ ಹರೇಕಳ, ಮುಖಂಡರು ರಜಾಕ್ ಮೊಂಟೆಪದವ್, ಹರೇಕಳ ಗ್ರಾಮ ಸಮಿತಿ ಅಧ್ಯಕ್ಷರು HK ಇಕ್ಬಾಲ್, ಹರೇಕಳ ಗ್ರಾಮ ಪಂಚಾಯತ್ ಸದಸ್ಯರು ಅಶ್ರಫ್ ಹರೇಕಳ, PH ಹೈದರ್ ಆಲಡ್ಕ, ರಾಮಚಂದ್ರ ಪಜೀರ್ ಇಂಚಿತಿ ಪ್ರಮುಖರು ಪ್ರತಿಭಟನೆದ ಮುತಾಲಿಕಿಡಿದ್ದರು. ಸುದ್ದಿಗೊಂಜಲಿಗೆ ಸ್ವಾಗತ. ಕೋಟೆಕಾರ ಶ್ರೀ ಅಯ್ಯಪ್ಪ ಮಂದಿರದ 5ನೇ ವಾರ್ಷಿಕೋತ್ಸವದ ಅಂಗವಾದ ಶನಿವಾರ ಬಯ್ಯಾಗ ಅಟ್ಟಣೆ ಮಲ್ತಿನ ರಡ್ಡನೇ ಧಾರ್ಮಿಕ ಸಭೆ ಲೇಸನ್ ಪುಗರ್ತದ ಡಾಕ್ಟರ್ ವಿನಯ್ ನರ್ಸಿಂಗ್ ಹೋಮ್ದ ಆಡಳಿತ ನಿರ್ದೇಶಕರು ಡಾಕ್ಟರ್ ಹಂಸರಾಜ್ ಆಳ್ವ ತುಳರು ಬೆಳಗಾದು ಉದಿಪನ ಮಲ್ತೇರು. ಕೋಟೆಕಾರ್ ಶ್ರೀ ಅಯ್ಯಪ್ಪ ಮಂದಿರ ಟ್ರಸ್ಟ್ ಬೊಕ್ಕ ಶ್ರೀ ಅಯ್ಯಪ್ಪ ಸೇವಾ ಸಮಿತಿ ಮುತಾಲಿಕೆಡು ಶ್ರೀ ಅಯ್ಯಪ್ಪ ಮಂದಿರದ 5ನೇ ವಾರ್ಷಿಕೋತ್ಸವದ 5 ದಿನದ ಕಾರ್ಯಕ್ರಮಲು ಕರಿ ಗುರುವಾರದ ಶುರುವಾದ ಶನಿವಾರ ರಾತ್ರಿಗೆ 2ನೇ ಧಾರ್ಮಿಕ ಸಭೆ ಲೇಸನ ಅಡಣೆ ಮಾಡಿದ್ದೇರು. ಕುಡ್ಲ ವಿನಯ ನರ್ಸಿಂಗ್ ಹೋಮ್ದ ಆಡಳಿತ ನಿರ್ದೇಶಕರು ಪುಗಡ್ತದ ಡಾಕ್ಟರ್ ಹಂಸರಾಜ್ ಆಳ್ವ ತುಡರ್ ಬೆಳಗಾದ ಧಾರ್ಮಿಕ ಸಭೆ ಲೇಸಗ ಚಾಲನೆ ಕೊರಿಯರು. ದೇವೆರಡ ನಮ ಮನಶಾಂತಿ ಬೊಕ್ಕ ಆರೋಗ್ಯ ಕೊರ್ಲೆ ಬಂಡದ ಕೇನುಡು
ನಮ ಮಲ್ಪನ ಬೇಲೆಡೆ ದೇವೆರುಳ್ಳೇರು ರೋಗಿಲೆಗ್ ಚಿಕಿತ್ಸೆ ಕೊರ್ಪುಲ್ನ ದೇವೆರ್ನ ಕೆಲಸ ಪಂಡದು ಡಾಕ್ಟರ್ ಹಂಸರಾಜ್ ಆಳ್ವ ಎಡಬೈಕೆರು ನಮ್ಮ ಜೀವನ ಸುಖಾನ್ ಬಂದ್ಮೇಲೆ ಪಡಪುಜ ಎಂಕುಲ್ ತೂಪನ ಎನ್ನಡ ಇಜ್ಜಿ ಆಡ ಮಾತಲ್ಲ ಉಂಡು ದಾದ ಇಂಚತ್ತು ಸರಿ ಅತ್ತು ಎಂಕುಲ್ ದೇವರಡ ಪೋದ್ಲಕ್ಕೇನು ನೀ ಎಂಕ್ಲೆಗ್ ಅವು ಕೊರ್ಲೆ ಎಂದು ಕೊರ್ಲೆ ಅಂತ ದಾಲಕ್ಕೇನು ನೋಡ್ಸಿ ದೇವರಡ ಎಂಕ್ಲೆಗ್ ಮನಃಶಾಂತಿ ಕೊರ್ಲೆ ಎಡ್ಡೆ ಆರೋಗ್ಯ ಕೊರಲಿ. ಸೊ ದೀಸ್ ಆರ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ಸ್ ಇನ್ ಲೈಫ್. ಯು ಶುಡ್ ಹ್ಯಾವ್ ಅ ಗುಡ್ ಹೆಲ್ತ್ ಆ್ಯಂಡ್ ಗುಡ್ ಮೈಂಡ್. ಆತಿತ್ತು ನಾನು ಯೂಶ್ವಲಿ ಈ ಫಂಕ್ಷನ್ ಪೂರ ಬಂದಾಗ ಜನಕ್ಕೂ ಮಸ್ತ್ ಪೂಜೆರು, ಎಸ್ಪೆಷಲಿ ಸಭಾ ಕಾರ್ಯಕ್ರಮ ಬಂಡ ಮೂಲ ಏರ್ಲ ಪೂಜೆರು. ಒಂದು 4 ಜನ ಪಾಪ ಬಂಗೋಡು ಬತ್ತಿನಾಗಲು ಉಪ್ಪೇರು ಮೂಲ ಹೆಂಗೆ ಭಾರಿ ಖುಷಿ ಅಣ್ಣ ಮಾತೆಲ್ಲ ಬೈದೇರು. ಮಾತೆಲ್ಲ ಮೊನೆಲ್ಲ ಒಂದು ತೆಲಿಕೆ ಉಂಡು. ಯೂಶ್ವಲಿ ಏಪ ಮುಗಿತು ಪೋಪೆ ಮೆನ ಏತು ಮೆನ ಪಂಡದು ಕಾತೊಂದು ಉಪ್ಪೇರು ಅಣ್ಣ ಮೂಲ ಪ್ರತಿಯೊರೆ ನಮ್ಮ ಮನೆ ಎಲ್ಲ ಬಾರಿ ತೆಲಿಕೆ ಉಂಡು. ಅವು ಈ ಕ್ಷೇತ್ರದ ವಿಷಯ ಅಂತ ಪಾತೇನು. ಈ ಕ್ಷೇತ್ರಡೆ ಒಂದು ಎನರ್ಜಿ ಉಂಡು, ಆ ಎನರ್ಜಿ ನಿಕ್ಲಡ ಉಂಡು. ಮೂಡುಬಿದ್ರೆ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಶ್ರೀಧರ್ ಪಿ ಲೇಸ ಗುರ್ಕಾರ್ಮ್ನ ವಹಿಸಿದ 5 ವರ್ಷಡು ಕೋಟೆಕಾರ್ ಶ್ರೀ ಅಯ್ಯಪ್ಪ ಮಂದಿರದ ಅಭಿವೃದ್ಧಿಗೆ ಬೆಂತಿನಕ್ಲೆಗ್ ಅಭಿನಂದನೆಲು. ಭಕ್ತಿ ಬೊಕ್ಕ ಶ್ರದ್ಧೆ ಇತ್ತಂಡ ಅವು ಶಕ್ತಿಯಾದು ಒರಿಯುಂಡು ಪಂಡ ತೆರಿಪಾಯರು. ಆವಾಗ ಈ ಕ್ಷೇತ್ರದ ಶಕ್ತಿ ಏನಂದು ಗೊತ್ತಾಯ್ತು ನಮಗೆ. ಆ ಶಕ್ತಿ ಇರೋದ್ರಿಂದ ಇಲ್ಲಿ ನಾವು ಪ್ರತಿ ವರ್ಷ ಶಬರಿಮಲೆ ಹೋಗ್ತಾ ಇದ್ದೇವೆ. ಈ ಒಂದು ಅಯ್ಯಪ್ಪ ಮಂದಿರ ಟ್ರಸ್ಟ್, ಅಯ್ಯಪ್ಪ ಸೇವಾ ಸಮಿತಿ ಇದರ 50ನೇ ವರ್ಷದ ಈ ದಿನದ ಕಾರ್ಯಕ್ರಮದ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಗೌರವಾನ್ವಿತ ಗುರುಸ್ವಾಮಿಯವರೇ, ನೆರೆದಿರುವ ಈ ಭಾಗದ ಎಲ್ಲ ಭಗವದ್ಭಕ್ತರೇ, 50 ವರ್ಷಗಳ ಕಾಲ ಒಂದು ಈ ಅಯ್ಯಪ್ಪ ಸ್ವಾಮಿ ಮಂದಿರವನ್ನು ನಿರ್ಮಾಣ ಮಾಡಿ 50ನೇ ವರ್ಷದ ಆಚರಣೆ ತಂದಿರುವಂಥ ಎಲ್ಲ ಹಿರಿಯರಿಗೆ ನನ್ನ ನಮನವನ್ನು ಸಲ್ಲಿಸ್ತೇನೆ. ಯಾಕಂತ ಹೇಳಿದರೆ, ಒಂದು ದೇಗುಲವನ್ನು ನಿರ್ಮಾಣ ಮಾಡಿ ಅಲ್ಲಿ ಭಕ್ತಿ ಮತ್ತು ಶ್ರದ್ಧೆ ಇಲ್ಲದೇ ಇದ್ದರೆ ಆ ದೇಗುಲ ಇಷ್ಟೊಂದು ವರ್ಷಗಳ ಕಾಲ ಶಕ್ತಿಯಾಗಿ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಬಹುಶಃ ಇದೊಂದು ಶಕ್ತಿಯಾಗಿದೆ. ನಾನು ಈ ಭಾಗದಲ್ಲಿ ಕೆಲಸ ಮಾಡುವಾಗ, ಆ ಕಡೆ ಈ ಕಡೆ ಓಡಾಡುವಾಗ ನನ್ನಷ್ಟಕ್ಕೆ ನಾನು ಬಂದು ಇಲ್ಲಿ ಪೂಜೆ ಪ್ರಾರ್ಥನೆ ಸಲ್ಲಿಸಿ ಹೋಗ್ತಾ ಇದ್ದೆ. ಮಂದಿರಗೆ ಕೊಡುಗೆ ಕೊಡ್ದು ಕರೆದು ಪೋಯಿನ ಹಿರಿಯರನ್ನು ಸಂಸ್ಮರಣೆ ಮಲ್ದದು ಅಕ್ಲಿನ ಇಲ್ಲದಕ್ಲಿನ ಈ ಪೊರ್ತು ಗೌರವಿಸಾಯಿರು. ಇನ್ನಿಟ್ಟು ಪ್ರಮುಖರು ಪುಗರ್ತದ ಪತ್ರಕರ್ತರು ಕೀರ್ತಿಶೇಷ ಎನ್ಆರ್ ಉಭಯ, ಕೀರ್ತಿಶೇಷ ಕೆಆರ್ ಪ್ರಭಾಕರನ್, ಸ್ಥಾಪಕ ಸದಸ್ಯರು ಕೀರ್ತಿಶೇಷ ಶಿವಪ್ಪ ಗಟ್ಟಿ ಕಿನ್ಯ, ಕೀರ್ತಿಶೇಷ ರಾಮಗಟ್ಟಿ ಕೋಟೆಕಾರ್, ಕೀರ್ತಿಶೇಷ ಎಸ್ ನಾರಾಯಣ್ ಸಾರಸ್ವತ ಕಾಲನಿ, ಕೀರ್ತಿಶೇಷ ಗೋವಿಂದ ಅಡ್ಕ, ಕೀರ್ತಿಶೇಷ ಈಶ್ವರ್ ಸುವರ್ಣ ಕೋಟೆಕಾರ್, ಅಯ್ಯಪ್ಪ ಸೇವಾ ಸಮಿತಿ ಮಾಜಿ ಅಧ್ಯಕ್ಷರು ಕೀರ್ತಿಶೇಷ ಆನಂದ ಸಾಲ್ಯಾನ್ ಕಾವೂರು, ಕೀರ್ತಿಶೇಷ ಸದಾಶಿವ, ಕೀರ್ತಿಶೇಷ ನೋನಯ್ಯ ಪೂಜಾರಿ ಮೊಕ್ಲಿನ ಇಲ್ಲದಕ್ಲೆಗೆ ಗೌರವ ಅಭಿನಂದನೆ ಮಲ್ತೇರು. ಕುಡ್ಲ ಮೂಡ ಯೋಜನಾ ಆಯೋಗದ ಸದಸ್ಯರು ಕಿರಣ್ ಕುಮಾರ್, ಕೆಎಸ್ಆರ್ಟಿಸಿ ಕುಡ್ಲ ವಿಭಾಗದ ವಿಭಾಗೀಯ ನಿಯಂತ್ರಣಾಧಿಕಾರಿ ರಾಜೇಶ್ ಶೆಟ್ಟಿ, ಶಬರಿ ಟ್ರಾವೆಲ್ಸ್ ಮಾಲಕರು ಉದ್ಯಮಿ ಸದಾನಂದ ಎಂ ಪೂಜಾರಿ, ಸೋಮೇಶ್ವರ ಪುರಸಭಾ ಅಧ್ಯಕ್ಷರು ಶ್ರೀಮತಿ ಕಮಲಾ, ಉದ್ಯಮಿ ಸತೀಶ್ ಗಟ್ಟಿ ಉಳ್ಳಾಲಬೈಲ್, ಇಂಚಿತಿ ಪ್ರಮುಖರು ಮಲ್ಲಬಿನಿರಾದ್ ಲೇಸ್ಟ್ ಪಾಲ್ಪಡೆದು ಶುಭ ಹಾರೈಸಿರು. ಮಂದಿರದ ಗುರುಸ್ವಾಮಿ ಆಡಳಿತ ಮೊಕ್ತೇಸರರು ರಿಂಗಪ್ಪ ಗಟ್ಟಿ, ಸೇವಾ ಸಮಿತಿ ಅಧ್ಯಕ್ಷರು ಶ್ರೀಧರ್ ಶೆಟ್ಟಿ ಉಳ್ಳಾಲಬೈಲ್, ಕಾರ್ಯಾಧ್ಯಕ್ಷರು ಲಕ್ಷ್ಮಣ್ ಕಟ್ಟೆಮಣಿ, ಗೌರವ ಅಧ್ಯಕ್ಷರು ಚಂದ್ರಶೇಖರ್ ಕೊಲ್ಯ, ಇಂಚಿತ್ತಿ ಪ್ರಮುಖರು ಕಾರ್ಯಕ್ರಮದ ಮುತಾಲಿಕಿಡಿದ್ದೇರು. ಪ್ರಧಾನ ಕಾರ್ಯದರ್ಶಿ ಸಂತೋಷ್ ಕುಮಾರ್ ಶೆಟ್ಟಿ ಸಭೆ ನೆತ್ಕೊಂಡರು. ಸೇವಾ ಸಮಿತಿ ಪ್ರಧಾನ ಕಾರ್ಯದರ್ಶಿ ಅಜಯ್ ಕುಂಪಲ ವರದಿ ಮಂಡಿಸಾಯರು. ಸಾಂಸ್ಕೃತಿಕ ಸಂಚಾಲಕರು ಪ್ರವೀಣ್ ಬಸ್ತಿ ಪ್ರಾರ್ಥನೆ ಪಂಡದು ಸಭೆ ಸುಧಾರಿಕೆ ಮದ್ದದು ಸೊಮ್ಮೆ ಸಂದಾಯರು. ಸುದ್ದಿಗೊಂಚಲಿಗೆ ಸ್ವಾಗತ. ಕೋಟೆಕಾರ ಶ್ರೀ ಕೊರಗಜ್ಜ ಸೇವಾ ಟ್ರಸ್ಟ್ ಮುತಾಲಿಕೆಡು ಶ್ರೀ ಕೊರಗಜ್ಜನ ತಿಂಗೊಲ್ದ ಅಗಲು ಸೇವೆಗೆ ಬುಳ್ಳಿ ತಡಪೆ ಸಮರ್ಪಣೆ ಆದ ಬುಳ್ಳಿ ತಡಪೆಡು ಸುರುತ ಸಾಮೂಹಿಕ ಅಗಲು ಸೇವೆನು ಶನಿವಾರ ರಾತ್ರಿ ನಡಪಾಯಿರು. ಕೋಟೆಕಾರ್ ಶ್ರೀ ಕೊರಗಜ್ಜನ ಕಟ್ಟಿಡು ಶ್ರೀ ಕೊರಗಜ್ಜಗ್ ಬಂಗಾರ ಮುಟ್ಟಲದ ಸಮರ್ಪಣೆಯಾದ ಇತ್ತೆ ಕರಿ ಕೆಲ ವರ್ಷಡು ಬಂಗಾರದ ಮುಟ್ಟಲಿಡು ಕೋಲ ಸೇವೆ ಈ ಕ್ಷೇತ್ರಡು ನಡೆದುಂಡು. ಇದಕ್ಕೆ ಹೊಸ ಭಕ್ತಿ ಕಾಣಿಕೆದ ಸೇವೆಯಾದ ಬೊಳ್ಳಿ ತಡ್ಪದ ಸಮರ್ಪಣೆ ಅಗಿಲ್ ಸೇವೆಲ ಶನಿವಾರ ರಾತ್ರಿ ಶ್ರೀ ಕೊರಗಜ್ಜನ ಕಟ್ಟೆ ನಡಪಾಯಿರು.
ಕೋಟೆಕಾರ್ ಶ್ರೀ ಕೊರಗಜ್ಜ ಸೇವಾ ಟ್ರಸ್ಟ್ ಮುತಾಲಿಕೆಡು ಶ್ರೀ ಕೊರಗಜ್ಜಗ್ ಬೊಳ್ಳಿ ತಡ್ಪೆದ ನಿರ್ಮಾಣ ಮಲ್ತದ ಅವೇನು ಒಪ್ಯಾವನ ವಿಧಿಕ್ಲೇನು ಇಂಚಗು ನಡಪಾದಿತ್ತೇರು ಕರಿ ಶನಿವಾರ ರಾತ್ರಿಡು ಪೊಸ ಬೊಳ್ಳಿ ತಡ್ಪೇನು ಶ್ರೀ ಕೊರಗಜ್ಜಗ್ ಸಮರ್ಪಣೆ ಮಲ್ತದ ಪೊಸ ಬೊಳ್ಳಿ ತಡ್ಪೇಡು ಸುರುತ ಸಾಮೂಹಿಕ ಅಗೆಲ್ ಸೇವೆಲ್ನ ಶನಿವಾರ ನಡಪಾಯಿರು ಸರಿಸುಮಾರು ವರ್ಮನೋದುರ್ದಲ ಹೆಚ್ಚಿಗೆ ಭಕ್ತ ಬಂಧುಲು ಕೊರಗಜ್ಜಗ್ ಅಗೆಲ್ ಸೇವೆ ಒಪ್ಪಿಯಾದ ಅಜ್ಜನ ಅಗೆಲ್ ವನಸ್ತ ಪ್ರಸಾದನ್ ಪಡೆಗೊಂಡಿರು. ಶ್ರೀ ಕೊರಗಜ್ಜ ಸೇವಾ ಟ್ರಸ್ಟ್ದ ಆಡಳಿತ ಮೊಕ್ತೇಸರರು ರಾಮಚಂದ್ರ ಸಂಕೋಳಿಗೆ ಪ್ರಮುಖರು ಮಾಲಿಂಗ ಪ್ರಸಾದ್ ಕೋಟೆಕಾರ್ ಬೊಕ್ಕ ಟ್ರಸ್ಟ್ ಪದಾಧಿಕಾರಿಗಳು ಶ್ರೀ ಕೊರಗಜ್ಜ ಭಕ್ತ ವೃಂದದಗಳು ಕಾರ್ಯಕ್ರಮದ ಮುತಾದಿಗಿಡಿದ್ದೇರು. ಸುದ್ದಿಗೊಂಜಲಿಗೆ ಸ್ವಾಗತ. ಬಾಂಗ್ಲಾದೇಶದ ಅಲ್ಪಸಂಖ್ಯಾತ ಹಿಂದುಲ್ನ ಮಿತ್ ನಡತೊಂದು ಪುನಃ ದಾಳಿ ದೌರ್ಜನ್ಯವನ್ನು ಖಂಡಿಸಾದೆ ಸಂಘ ಪರಿವಾರ ಬಕ ಹಿಂದೂ ಹಿತರಕ್ಷಣಾ ವೇದಿಕೆ ವತಿರ್ದು ಕುಡ್ಲ ಜ್ಯೋತಿ ವತ್ತರ್ದು ಮಿನಿ ವಿಧಾನಸೌಧ ಮುಟ್ಟ ಮಾಮಲ್ಲ ಪ್ರತಿಭಟನಾ ಜಾಥಾ ನಡಪಾದ ಸಭೆ ನಡಪಾಯರ ಉಲ್ಲಾ ಪಂಡದು ಕುಡ್ಲ ಮಂಡಲ ಬಿಜೆಪಿ ಅಧ್ಯಕ್ಷರು ಜಗದೀಶ್ ಆಳ್ವ ಕುವೆತ್ತ ಬೈಲ್ ಸುದ್ದಿಗೋಷ್ಠಿ ತೆರಿಪಾದಿರು. ಬಾಂಗ್ಲಾದೇಶದ ಅಲ್ಪಸಂಖ್ಯಾತ ಹಿಂದುಳಿನ ಮಿತ ನಡತೊಂದು ಪುನಃ ದಾಳಿನ ಖಂಡಿಸಾದ ಡಿಸೆಂಬರ್ 4 ತಾರೀಕಿಗೆ ಜ್ಯೋತಿ ವೃತ್ತರ್ದು ಮಿನಿ ವಿಧಾನಸೌಧ ಮುಟ್ಟ ಸಂಘ ಪರಿವಾರ ಬೊಕ್ಕ ಹಿಂದೂ ಹಿತರಕ್ಷಣಾ ವೇದಿಕೆ ವತಿರ್ದು ಮಾಮಲ್ಲ ಪ್ರತಿಭಟನಾ ಜಾಥಾ ನಡಪೆರೆ ಇದ್ದದು ಕುಡ್ಲ ವಿಧಾನಸಭಾ ಕ್ಷೇತ್ರದಲ್ಲ ರಡ್ಡರ ಸಾರ ಜನನು ನಿರೀಕ್ಷೆ ಮಲ್ತಂದು ಪಂಡ ತೆರಿಪಾಯಿನ ಬಿಜೆಪಿ ಕುಡ್ಲ ಮಂಡಲ ಅಧ್ಯಕ್ಷರು ಜಗದೀಶ್ ಆಳ್ವ ಕುವೆತ ಬೈಲ್ ದೇವಸ್ಥಾನ ಬೊಕ್ಕ ಮಂದಿರಲ್ಲಿರ್ದು ಮಾತಾ ಹಿಂದೂ ಬಾಂಧವ್ಯರು ಪಾಲ್ಪಡೆಪ್ಲಕ ಲೆಪ್ಪು ಕೊರಿಯರು. ಬಾಂಗ್ಲಾದೇಶಡು ಅಲ್ಪಸಂಖ್ಯಾತ ಹಿಂದುಲನ ಮಿತ್ ವ್ಯಾಪಕವಾದ ಹಲ್ಲೆ ದಾಳಿಲಾವೊಂದುಂಡು ಬೇತ ಕಡಿಟ್ ಅಲ್ಪಸಂಖ್ಯಾತರ ಮಿತ್ ದಾಳಿಯಾನಗ ಪಾತೆರಡಾಯಿನ ಸಂಸ್ಥೆಲು ಮನಿಪಂದೆ ಉಂತುದುಂಡು. ಇನ್ನೇನು ಖಂಡಿಸಾದ ಇಸ್ಕಾನ್ ಸಂಸದ ಸನ್ಯಾಸಿ ಚಿನ್ಮಯಿ ಕೃಷ್ಣದಾಸ್ ಪ್ರಭು ಕೇಸರಿ ಪತಾಕೆ ಪತ್ತದು ಪ್ರತಿಭಟನೆ ಮಲ್ಪನಗ ಅರಣ್ಯ ಮಿತ್ತಲ ರಾಷ್ಟ್ರದ್ರೋಹದ ಪ್ರಕರಣ ದಾಖಲಿಸಾದು ಬಂಧಿಸಾದರು. ಹಿಂದೂ ನಾಯಕರನ ಬ್ಯಾಂಕ್ ಖಾತೆಲೇನು ಸ್ಥಗಿತ ಮಾಡಿದರು. ಬಾಂಗ್ಲಾಡ್ ನಡತೊಂದು ಪುನಃ ವ್ಯಾಪಕ ಅನಾಚಾರದ ವಿರುದ್ಧ ಅಲ್ಪಸಂಖ್ಯಾತ ಹಿಂದುಲಿನ ಬೊಕ್ಕ ಹಿಂದೂ ಶ್ರದ್ಧಾ ಕೇಂದ್ರದ ರಕ್ಷಣೆಗೆ ಬೃಹತ್ ಜನಾಂದೋಲನ ಕಾರ್ಯಕ್ರಮ ಹಿಂದೂ ಹಿತರಕ್ಷಣಾ ಸಮಿತಿ ಕುಡ್ಲದ ವತಿರ್ದು ಮಾಮಲ್ಲ ಪ್ರತಿಭಟನಾ ಜಾಥಾ ಬೊಕ್ಕ ಸಭೆ ಡಿಸೆಂಬರ್ 4 ತಾರೀಕಿಗೆ ಜ್ಯೋತಿ ವೃತ್ತದ ಡಾಕ್ಟರ್ BR ಅಂಬೇಡ್ಕರ್ ವೃತ್ತದ ಕೈತಲಿರ್ದು ಕಾಂಡೆ 10 ಗಂಟೆಗೆ ಮಾಮಲ್ಲ ಮೆರವಣಿಗೆ ಮೂಲಕ ಸಾಗದು ಮಿನಿ ವಿಧಾನಸೌಧ ಕೈತಲು ಪ್ರತಿಭಟನಾ ಸಭೆ ನಡಪೆರೆ ಉಂಟು ಪಂಡದು ಜಗದೀಶ್ ಆಳ್ವ ಕುವೆತ ಬೈಲ್ ವಿವರ ಕೊರಿಯರು. ಬಹಳ ದೊಡ್ಡದಾದಂತಹ ಒಂದು ದೊಂಬಿ ಗಲಾಟೆ ಬಾಂಗ್ಲಾದೇಶದಲ್ಲಿ ನಡೆಯಿತು. ಶೇಖ್ ಹಸೀನಾ ಅವರ ವಿರುದ್ಧ ಇದ್ದಂತಹ ಪ್ರತಿಭಟನೆ ಕ್ರಮೇಣ ನಮ್ಮ ಬಾಂಗ್ಲಾದಲ್ಲಿರುವಂತಹ ಅಲ್ಪಸಂಖ್ಯಾತ ಹಿಂದೂಗಳ ಮೇಲೆ ತಿರುಗಿ ಅವರ ಆಸ್ತಿಗಳನ್ನು ಅವರ ಹೆಣ್ಣು ಮಕ್ಕಳನ್ನು ಹಾಗೆ ಪ್ರತಿಯೊಂದು ಅಲ್ಪಸಂಖ್ಯಾತ ಹಿಂದೂಗಳ ಮೇಲೆ ದೌರ್ಜನ್ಯವನ್ನು ನಡೆಸುತ್ತಾ ಎಲ್ಲರ ಮೇಲೆ ಹಲ್ಲೆಯನ್ನು ಮಾಡುತ್ತಾ ಅಲ್ಲಿ ಪ್ರತಿಭಾನ್ವಿತ ಹಿಂದೂಗಳು ಯಾರಿದ್ದಾರೆ ಅವರ ಮೇಲೆ ಕಲ್ಲು ತೂರಿ ಅವರ ಮನೆಯನ್ನು ಸುಟ್ಟು ಹಿಂದೂ ಜನರ ಮೇಲೆ ಬಹಳ ದೊಡ್ಡ ಆಕ್ರಮಣವನ್ನು ಬಾಂಗ್ಲಾದೇಶದಲ್ಲಿ ಮಾಡಿದ್ದಾರೆ.
ಇಡೀ ಪ್ರಪಂಚದಲ್ಲಿ ಅಲ್ಪಸಂಖ್ಯಾತರ ಮೇಲೆ ದೌರ್ಜನ್ಯ ನಡೆಯುವಾಗ ಖಂಡಿಸುವಂತಹ ಎಲ್ಲ ದೇಶಗಳು ಕೂಡ ಯಾರು ಕೂಡ ಆ ಬಾಂಗ್ಲಾದೇಶದ ಹಿಂದೂಗಳ ನೆರವಿಗೆ ಬಾರದಿದ್ದದ್ದು ನಮಗೆ ಬಹಳ ದುರದೃಷ್ಟಕರ ಸಂಗತಿಯಾಗಿದೆ. ಆದರೆ ಇತ್ತೀಚೆಗೆ ಅಲ್ಲಿ ಅಧಿಕಾರವನ್ನು ವಹಿಸಿಕೊಂಡಂತಹ ಅಲ್ಲಿಯ ಅಧ್ಯಕ್ಷರು ಪುನಃ ಹಿಂದೂ ಸಮಾಜದ ಮೇಲೆ ಮತ್ತೆ ಭಯಾನಕ ದಾಳಿಯಾಗುವಂತಹ ಸಂದರ್ಭದಲ್ಲಿ ಅದನ್ನು ಪ್ರಶ್ನಿಸಲು ಹೊರಟಂತಹ ನಮ್ಮ ಇಸ್ಕಾನ್ನ ಅಲ್ಲಿನ ಚಿನ್ಮಯ ಕೃಷ್ಣದಾಸ್ ಇವರು ನಮ್ಮ ಸಮಾಜವನ್ನು ಅಲ್ಲಿ ಹಿಂದೂ ಸಮಾಜವನ್ನು ಒಟ್ಟುಗೂಡಿಸಿ ಬಹಳ ದೊಡ್ಡದಾದ ಒಂದು ಪ್ರತಿಭಟನೆಯನ್ನು ಸರ್ಕಾರದ ವಿರುದ್ಧ ಮಾಡಿದರು. ಆ ಪ್ರತಿಭಟನೆಯಲ್ಲಿ ಕೇವಲ ಕೇಸರಿ ಧ್ವಜ ಹಿಡಿದುಕೊಂಡರೆಂಬ ಕಾರಣಕ್ಕೆ ಅವರ ಮೇಲೆ ರಾಷ್ಟ್ರದ್ರೋಹದ ಆರೋಪವನ್ನು ಮಾಡಿ ಅವರನ್ನು ಬಂಧಿಸುವುದು ಬಹಳ ಖಂಡನಾರ್ಹ ವಿಚಾರವಾಗಿದೆ. ಅದನ್ನು ನಾವು ಎಲ್ಲ ಭಾರತದ ಎಲ್ಲ ಹಿಂದೂಗಳು ಅದನ್ನು ಒಗ್ಗೂಕರಲಿನಿಂದ ಅದನ್ನು ನಾವು ಖಂಡಿಸಬೇಕಾಗಿದೆ. ಇಂತಹ ಅನೇಕ ಕೃತ್ಯಗಳು, ಒಂದು ವೇಳೆ ಅವರನ್ನು ಆ ಜೈಲಿನಲ್ಲಿ ಭೇಟಿ ಹೋದ ಮೇಲೆ ಅವರ ಅರ್ಚಕರನ್ನು ಕೂಡ ಬಂಧಿಸಿರುವುದು ತುಂಬ ವಿಪರ್ಯಾಸದ ವಿಷಯವಾಗಿದೆ. ಇಂತಹ ಅನೇಕ ಕುಕೃತ್ಯಗಳನ್ನು ಬಾಂಗ್ಲಾದ ಪ್ರಜೆಗಳು ನಮ್ಮ ಅಲ್ಪಸಂಖ್ಯಾತ ಹಿಂದೂಗಳ ಮೇಲೆ ನಡೆಸಿ ಅವರ ಆಸ್ತಿಗಳನ್ನು ವಶಪಡಿಸುವಂಥದ್ದು, ಅಂಗಡಿಗಳನ್ನು ಸುಟ್ಟು ಹಾಕುವಂಥದ್ದು, ಕಲ್ಲು ದೂರುವಂತಹ, ಅಲ್ಲದೆ ಮಾರ್ಗದ ಮಧ್ಯದಲ್ಲೇ ನಮ್ಮ ಹಿಂದೂಗಳನ್ನು ಹಿಡಿದು ಅವರು ಯಾವ ಧರ್ಮದವರೆಂದು ಹೇಳಿ ಅವರ ಮೇಲೆ ಹಲ್ಲೆ ನಡೆಸುವುದು ನಾವು ಯಾವಾಗಲೂ ಈ ಮಾಧ್ಯಮದಲ್ಲಿ ಹಾಗೂ ದೃಶ್ಯ ಗ್ರೂಪ್ಗಳಲ್ಲಿ ನೋಡ್ತಾ ಇದ್ದೇವೆ. ಇಂತಹ ಘಟನೆ ಬಾಂಗ್ಲಾದೇಶದಲ್ಲಿ ಮತ್ತೆ ಮರುಕಳಿಸಬಾರದು. ನಮ್ಮ ಹಿಂದೂಗಳಿಗೆ ಅಲ್ಲಿ ನ್ಯಾಯ ಸಿಗಬೇಕು ಅನ್ನುವ ದೃಷ್ಟಿಯಿಂದ ನಮ್ಮ ದಕ್ಷಿಣ ಕನ್ನಡದ ಸಂಘ ಪರಿವಾರದವರು ಹಿಂದೂ ಹಿತರಕ್ಷಣಾ ವೇದಿಕೆ ಅನ್ನುವ ಒಂದು ವತಿಯಿಂದ ದೊಡ್ಡದಾದ ಪ್ರತಿಭಟನೆಯನ್ನು ನಮ್ಮ ಜಿಲ್ಲೆಯಲ್ಲಿ ಬುಧವಾರ ತಾರೀಕು 4/12/2024 ಮಂಗಳೂರಿನ ಜ್ಯೋತಿ ವೃತ್ತದಿಂದ ಬೆಳಿಗ್ಗೆ 10 ಗಂಟೆಗೆ ಬೃಹತ್ ಪಾದಯಾತ್ರೆಯೊಂದಿಗೆ ನಮ್ಮ ಮಂಗಳೂರಿನ ಮಿನಿ ವಿಧಾನಸೌಧದ ಎದುರು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ನಮ್ಮ ಜಿಲ್ಲೆಯ ಎಲ್ಲ ಹಿಂದೂಗಳ ದೇವಸ್ಥಾನಗಳಾಗಿರ್ಬೋದು, ಭಜನಾ ಮಂದಿರಗಳಾಗಿರ್ಬೋದು, ಅಲ್ಲದೆ ವಿವಿಧ ಸಂಘಟನೆಗಳಾಗಿರ್ಬೋದು, ಹಾಗೆ ಪ್ರತಿಯೊಂದು ಸಂಘ ಸಂಸ್ಥೆಗಳು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗುತ್ತವೆ. ಈ ದಕ್ಷಿಣ ಕನ್ನಡ ಜಿಲ್ಲಾ ಹಿಂದೂ ಹಿತರಕ್ಷಣಾ ವೇದಿಕೆಯಿಂದ ನಡೆಯುವಂತಹ ಈ ಪ್ರತಿಭಟನೆಗೆ ನಮ್ಮ ಮಂಗಳೂರು ಮಂಡಲದ ಭಾರತೀಯ ಜನತಾ ಪಾರ್ಟಿಯು ಸಂಪೂರ್ಣ ಬೆಂಬಲವನ್ನು ಘೋಷಿಸಿ ನಮ್ಮ ಈ ಮಂಗಳೂರು ಮಂಡಲದಿಂದ ಸುಮಾರು 2500 ಮಂದಿ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಬೇಕು ಅನ್ನೋ ಅಪೇಕ್ಷೆಯಿಂದ ತಮ್ಮೆಲ್ಲರ ಸಹಕಾರವನ್ನು ಇದರಲ್ಲಿ ನಾವು ಕೋರುತ್ತಾ ಜಿಲ್ಲಾ ಉಪಾಧ್ಯಕ್ಷರು ರವೀಂದ್ರ ಶೆಟ್ಟಿ ಉಳಿದೊಟ್ಟು, ಜಿಲ್ಲಾ ವಕ್ತಾರರು ಮೋಹನ್ ರಾಜ್ ಕೆಆರ್, ಪ್ರಧಾನ ಕಾರ್ಯದರ್ಶಿ ದಯಾನಂದ್ ತೊಕ್ಕೋಟು, ಕಾರ್ಯದರ್ಶಿ ಜೀವನ್ ಕುಮಾರ್ ತೊಕ್ಕೋಟು, ಯುವ ಮೋರ್ಚಾ ಮಂಡಲ ಅಧ್ಯಕ್ಷರು ಮುರಳಿ ಕೊಣಾಜೆ ಸುದ್ದಿಗೋಷ್ಠಿ ಒಡಿಗೆತ್ತರು. ಸುದ್ದಿಗೊಂಚಲಿಗೆ ಸ್ವಾಗತ. ತೊಕ್ಕೋಟು ಒಳಪೇಟದ ಶ್ರೀ ಮಹಾಮಾರಿಯಮ್ಮ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ನಡಪಾರ ತೀರ್ಮಾನಲಾದ ಇಂದಕ್ಕೆ ಬಡಾದ ವಿಶೇಷ ತಯಾರಿ ಸಭೆಯನ್ನು ಐತಾರ ಬೈಯಾಗಿ ನಡಪಾಯರು. ತೊಕ್ಕೋಟು ಒಳಪೇಟೆ ಶ್ರೀ ಮಹಾಮಾರಿಯಮ್ಮ ದೇವಸ್ಥಾನದ ಬ್ರಹ್ಮಕಲಶೋತ್ಸವದ ಪೂರ್ವಭಾವಿ ತಯಾರಿ ಸಭೆಯನ್ನು ಒಳಪೇಟೆಡು ಐತಾರ ಬೈಯರ್ ನಡಪಾಯರು. ಮಹಾಮಾರಿಯಮ್ಮ ದೇವಸ್ಥಾನದ ಬ್ರಹ್ಮಕಲಶದ ವಿಚಾರವಾದ ಚರ್ಚೆ ಮಲ್ಪೆರೆ ತಂಕ್ಲು ಸೇರ ಪಂಡದು ತೇಪಾಯಿನ ರಾಜಸ್ವಾಮಿ ಈ ಕಾರ್ಯಕ್ರಮಕ್ಕೆ ಮಾತೆರಲ ಸಲಹೆ ಸಹಕಾರ ಅಗತ್ಯ ಪಂಡ ತೆರಿಪಾಯರು. ಅಧ್ಯಕ್ಷರು ಹಾಗೂ ಕಲಾವಿದರು ಎಲ್ಲರೂ ಇಲ್ಲಿ ಸೇರಿರ್ತಾರೆ. ಹಾಗೂ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ನನ್ನ ನಮಸ್ಕಾರ. ಹಾಗೂ ದೇವರ ದೇಹದಲ್ಲಿ ನಾವು ಬ್ರಹ್ಮಕಲಶ ಉತ್ಸವದ ಸಮಿತಿಯನ್ನು ರಚಿಸಬೇಕಾಗಿ ನಾವಿಲ್ಲಿ ಮಾತಾಡ್ತಾ ಬಂದಿರ್ತೇವೆ. ಹಾಗಿರುವಾಗ ನಾವು ಎಲ್ಲರೂ ಇದಕ್ಕೆ ಸಹಕಾರವನ್ನು ಕೊಟ್ಟು ಸಹಕಾರ ಮಾಡಬೇಕಾಗಿ ನಿಮ್ಮಂತ ವಿನಂತಿ. ಮಾಣಿಕ್ಯ ಕಾಪಿಕಾಡ್ ಪಾತೆರೊಂದು ಶ್ರೀ ಮಹಾಮಾರಿಯಮ್ಮ ದೇವಸ್ಥಾನ ಸಾರ್ಥವರ್ಮನತ 77 ಸ್ಥಾಪನೆ ಆಯ್ನಿರ್ದಿಂಚ ಈತನೆಟ ಪ್ರತಿ ವರ್ಷಲ ದಿಂಚ ಅದ್ದೂರಿಯಾದ ಬ್ರಹ್ಮಕಲಶ ಮಹೋತ್ಸವ ನಡೆದು ಬೈತಲು ಆಂಡ ಕರಿನ ಕೆಲವು ವರ್ಷಲಿರ್ದು ದುಂಬು ದೇವಸ್ಥಾನದ ಕಲ್ಲತನ ಆಯ್ನ ಹಿನ್ನೆಲೆಡು ಬ್ರಹ್ಮಕಲಶ ಮಲ್ಪೋಡು ಪಂಡದು ದೇವಿನ ಆಜ್ಞೆ ಆಯ್ನ ಹಿನ್ನೆಲೆಡು 12 ವರ್ಷಲಿರ್ದು ದುಂಬು ಬ್ರಹ್ಮಕಲಶ ನಡೆದಿತ್ತಲು. ಈ ವರ್ಷಗ 12 ವರ್ಷ ಪೂರೈಸಾಯಿನ ಹಿನ್ನೆಲೆಡು ಈ ಸರ್ತಿ ಬ್ರಹ್ಮಕಲಶ ನಡಪವನ ನಿಟ್ಟಡು ಈ ಸಭೆಯಲ್ಲಿ ನೆತ್ತಿದ್ದು ಈ ಸರ್ತಿದ ದೇವಿನ ಜಾತ್ರಾ ಮಹೋತ್ಸವನು ಅದ್ದೂರಿಯಾದ ನಡಪವಡು ಈ ನಿಟ್ಟಡು ಮಾತೆರಲ ಸಹಕಾರ ಅಗತ್ಯ ಪಂಡ ತೆರಿಪಾಯರು. 12 ವರ್ಷಗಳ ಮುಂಚೆ ದೇವಸ್ಥಾನದಲ್ಲಿ
ಒಂದು ಕಳವು ಪ್ರಕರಣ ನಡೆಯಿತು. ಆ ಕಳವು ಪ್ರಕರಣದಲ್ಲಿ ಎಲ್ಲರಿಗೂ ಈ ಹೊಲಪೇಟೆಯ ನಮ್ಮ ಊರ 10 ಸದಸ್ಯರು ಹಾಗೂ ಕುಟುಂಬಸ್ಥರಿಗೆ ಎಲ್ಲರಿಗೂ ಒಂದು ನೋವು ಉಂಟಾಯಿತು. ಅದನ್ನು ನಾವು ಉಲ್ಲಾಲ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಮಾಡಿದಾಗ ನಮ್ಮ ನೇತ್ರಾವತಿ ಬ್ರಿಡ್ಜಿನ ಕೆಳಗಡೆ ಆ ದೇವಿಯ ವಿಗ್ರಹ ಪತ್ತೆಯಾಯಿತು. ಪತ್ತೆಯಾಗಿ ಅದನ್ನು ನಾವು ಪ್ರಶ್ನೆಯಲ್ಲಿ ನೋಡಿದಾಗ ಅವರು ಇದನ್ನು ಬ್ರಹ್ಮಕಲಶ ಮಾಡಬೇಕೆಂದು ದೇವಿಯನ್ನು ಪುನಃಸ್ಥಾಪನೆ ಮಾಡಬೇಕು, ಬ್ರಹ್ಮಕಲಶ ಮಾಡಬೇಕೆಂಬ ಪ್ರಶ್ನೆಯಲ್ಲಿ ಮೂಡಿ ಬಂದಾಗ ಅದನ್ನು ನಾವು 12 ವರ್ಷಗಳ ಮುಂಚೆ ನೆರವೇರಿಸಿದೆವು. ಈಗ 12 ವರ್ಷ ಮುಗಿಯಿತು. ಈಗ ನಾವು ಬ್ರಹ್ಮಕಲಶಕ್ಕೆ ನಾವು ಮುನ್ನಡೆಯನ್ನು ಕಾದಿರಿಸಿದ್ದೇವೆ. ಅದಕ್ಕಾಗಿ ಈ ಬ್ರಹ್ಮಕಲಶದ ಒಂದು ಕಾರ್ಯಕ್ರಮಕ್ಕಾಗಿ ಈಗ ನಾವು ಶ್ರೀ ಮಹಾಮಾರಿಯಮ್ಮ ತೊಕ್ಕೋಟು ದೇವಸ್ಥಾನವನ್ನು ರಿಜಿಸ್ಟರ್ ಮುಖಾಂತರ, ಅಂದರೆ ಮುಂಚೆ ರಿಜಿಸ್ಟರ್ ಇರಲಿಲ್ಲ, ಅವರ ಒಂದು ಸ್ವಂತ, ಅಂದರೆ ಅವರೇ ಎಲ್ಲ ಅವರೇ ಖರ್ಚು ಮಾಡಿ ದೇವಸ್ಥಾನ ನಮ್ಮಿಂದಲೂ ಆಗಿದೆ. ಆದರೂ ಅವರು ಮುತುವರ್ಜಿಯನ್ನು ವಹಿಸಿ ಆ ದೇವಸ್ಥಾನಕ್ಕೆ ಎಲ್ಲ ಖರ್ಚುಗಳನ್ನು ಮಾಡ್ತಿದ್ರು. ಇನ್ನು ಮುಂದೆ ಅದು ರಿಜಿಸ್ಟರ್ ಮುಖಾಂತರ, ಅಂದರೆ ರಿಜಿಸ್ಟರ್ ಆಗಿದೆ. ಅದಕ್ಕೆ ಎಲ್ಲರೂ ಸಹಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಮಹಿಳಾ ಮಂಡಳಿ ಅಧ್ಯಕ್ಷರು ಸರೋಜಮ್ಮ ಪಾತಿರೊಂದು ಶ್ರೀ ಮಹಾಮಾರಿಯಮ್ಮ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಮಹೋತ್ಸವಡ್ ಮಾತೆರ್ಲ ಒಟ್ಟಾದ ಸೇರ್ದು ದೇವಸ್ಥಾನದ ಜೀರ್ಣೋದ್ಧಾರನ ನಡಪಾವಡು ತಿರುಪಾಯರು. ಮೇರೆಗೆ ನಮಗೆ ಕೊಡುವ ಜವಾಬ್ದಾರಿ ಅತಿಥಿಗಳನ್ನು ಸಂಸ್ಕರಿಸುವ ಮತ್ತು ಅವರಿಗೆ ಯಾವುದೇ ಕುಂದುಕೊರತೆ ಇಲ್ಲದೆ ನೋಡಿಕೊಳ್ಳುವ ಜವಾಬ್ದಾರಿ ನಮ್ಮದಾಗಿರುತ್ತದೆ. ಒಂದೇ ಥರದ ವಸ್ತುಕಾಲ ಅದು ನಮ್ಮ ಮಹಿಳಾ ಮಂಡಳಿಯ ಮೇಲೆ ಜವಾಬ್ದಾರಿ ಆಗಿರುತ್ತದೆ. ಇದು ಪದಾಧಿಕಾರಿಗಳ ಜೊತೆ ಚರ್ಚಿಸಿ ನಾವು ತೀರ್ಮಾನಿಸುತ್ತೇವೆ. ಜೀರ್ಣೋದ್ಧಾರದ ಬ್ರಹ್ಮಕಲಶೋತ್ಸವ ಎಲ್ಲ ಸಾಂಸ್ಕೃತಿಕ ಜವಾಬ್ದಾರಿಯನ್ನು ಯುವಕವೃಂದದ ಅಧ್ಯಕ್ಷರು ಮಹಿಳಾ ಮಂಡಳಿಗೆ ಒಪ್ಪಿಸಿರುತ್ತಾರೆ. 1977 ಈತನೇಟ ದೇವಸ್ಥಾನ ಜೀರ್ಣೋದ್ಧಾರ ಆಯ್ನ ಬಗೆಟ್ ಪ್ರಾಸ್ತಾವಿಕವಾದ ತೆರಿಪಾಯಿನ ಯುವಕ ಮಂಡಳಿದ ಅಧ್ಯಕ್ಷರು ನಟರಾಜ್ ಆಯ್ಕೆ ಆಯ್ನ ಹೊಸ ಪದಾಧಿಕಾರಿಗಳನ್ನ ಪರಿಚಯ ಮಾಡ್ತಾರೆ. ಅವರ ಮಗ ಮನೆ ನಂಬರ್ 1-18 M/1A ನೆಹರು ನಗರ, ಸೋಮೇಶ್ವರ್ ಲೇಔಟ್, ಸೋಮೇಶ್ವರ ಗ್ರಾಮ, ಕೋಟೆಗೌರ್ ಅಂಚೆ, ಮಂಗಳೂರು ತಾಲೂಕು 575022. ಆಧಾರ್ ನಂಬರ್ 858838759805. ಮೊಬೈಲ್ ನಂಬರ್ 9611867614. ಈ ಮೇಲಿನ 4 ಜನರು ಸ್ಥಾಪಕ ಟ್ರಸ್ಟಿಯಾಗಿ ಮಾಡಿಕೊಂಡು ಈ ಟ್ರಸ್ಟಿನ ಕ್ರಮವೇನೆಂದರೆ, ನಮ್ಮ ಹಿರಿಯರಾದ ಶ್ರೀಯುತ ಕೃಷ್ಣಸ್ವಾಮಿ ಚೆಟ್ಟಿಯರ್ ಅವರು 1977ರಲ್ಲಿ ದೇವಸ್ಥಾನ ನಿರ್ಮಿಸಿ ಆರಿಸಿ ಬಂದಿರುವ ದೇವರುಗಳಾದ ಶ್ರೀಯುತ ಮಾರಿಯಮ್ಮ, ಶ್ರೀ ಮಹಾಕಾಳಿಯಮ್ಮ, ಶ್ರೀಯುತ ಮಹಾಗಣಪತಿ, ದೇವರುಗಳ ಸಂಗಲಿ ಕರ್ಪ ಮುನಿಯಸ್ವಾಮಿ ಮತ್ತು ಕರ್ಪಸ್ವಾಮಿ ದೇವರುಗಳಾದ ಆರಿಸಿ ಬಂದಿರುವ ದೇವಸ್ಥಾನದ ಮತ್ತು ಸ್ಥಳಗಳು ಸುಸ್ಥಿತವಾಗಿ ಕಾಪಾಡಿ ಬಂದಿರುವ, ಅಭಿವೃದ್ಧಿಪಡಿಸಿರುವ ಒಂದು ನಿರ್ದಿಷ್ಟ ವ್ಯವಸ್ಥಿರುವ ಅಗತ್ಯವಿರುವ ಒಂದು ಟ್ರಸ್ಟ್ ಡೀಡ್ ರಚಿಸಿರುತ್ತೇವೆ. ರಾಧಸ್ವಾಮಿ ಶೆಟ್ಟಿ, ಮಾಣಿಕ್ಯ ಕಾಪಿಕಾಡ್, ದೊರೆ ಶೆಟ್ಟಿ, ಶಿವಶಕ್ತಿ, ಮುರುಗೇಶ್ ತೊಕ್ಕೋಟು, ಕಣ್ಣನ್ ಶೆಟ್ಟಿ, ಅರ್ಚಕಿರು ಕೃಷ್ಣ ಭಟ್, ಪ್ರಧಾನ ಕಾರ್ಯದರ್ಶಿ ಪ್ರಶಾಂತ್ ಎಂಆರ್, ಮಹಿಳಾ ಮಂಡಳಿ ಗೌರವ ಅಧ್ಯಕ್ಷರು ಸರೋಜಮ್ಮ, ಶಿವಣ್ಣ, ನಟರಾಜ್ ವಿ, ಸುಬ್ಬುಲಕ್ಷ್ಮಿ, ಕಣ್ಣನ್, ಕಾಶಿನಾಥ್ ಸಭೆಟು ಪಾಲ್ಪಡೆದಿದ್ದರು. ಸುದ್ದಿಗೊಂಚಲಿಗೆ ಸ್ವಾಗತ. ಕೊಲ್ಯ ಕುಲಾಲ ಸಂಘದ ವಾರ್ಷಿಕ ಮಹಾಸಭೆತ ಅಂಗವಾದ ಶ್ರೀ ಸತ್ಯನಾರಾಯಣ ಪೂಜಾ ವ್ರತಾಚರಣೆಯನ್ನು ಕುಲಾಲ ಭವನಡು ಐತಾರ ಕಾಂಡ ನಡಪಾಯರು. ಕೊಲ್ಯ ಕುಲಾಲ ಸಂಘದ ವಾರ್ಷಿಕ ಮಹಾಸಭೆದ ಅಂಗವಾದ ಶ್ರೀ ಸತ್ಯನಾರಾಯಣ ವೃತಾಚರಣೆ ಪೂಜಾ ಕಾರ್ಯಕ್ರಮನು ಕೊಲ್ಯ ಕುಲಾಲ ಭವನಡು ಐತಾರ ಕಾಂಡ ನಡಪಾಯರು. ಕಾಂಡೆ ಗಣಹೋಮಾದಿ ವೈದಿಕ ವಿಧಿಕ್ಲು ಆದ ಶ್ರೀ ಸತ್ಯನಾರಾಯಣ ಪೂಜೆ ನಡೆತಡು.
ಮಂತ್ರನಿಕರಂ ಸರ್ವತ್ರ ವಿಜಯಪ್ರದಂ ಯಸ್ಮಿನ್ ತಸ್ಮಿನ್ ವಿನೇ ಮಧ್ಯವಕ್ತಿಷ್ಠ ಓಂ ಪುನರಗ್ರೇ ಪ್ರವಕ್ಷಾಮಿ ವೃತ್ತಂ ನಿಸತ್ತಮ ಪುರಾಯುಕ್ತಾಂ ದೇವೋ ಜ್ಞಾನಾಂ ಪರಿವಾರಃ ಜಗಾದ ವಚನಂ ಯೋ ನಿಕಟಯಾ ಭಕ್ತವತ್ಸಲಃ ತ್ಯಕ್ವಾ ಸಾಧನ್ಯಾಂ ಸಂಭಮಾನಃ ಓ ತದೋ ದಿತ್ವಾಸ್ಯ ಕನ್ಯಕಾಯಾವೃತ್ತಂ ಗೃಹಂ ಗತ್ವಾ ಸಾಧನಚತ್ವಾರಯಾಮಿಯೇ ಪುನಃ ಲಬ್ಧವಕ್ರೇ ಭುರಗಾವೋ ಭವಿಷ್ಯತ್ಯ ಸತ್ಯಃ ಕನ್ಯಕಾ ವಿದ್ಮಾಕ್ಯಂ ಶುಭ್ವಾ ಗಗನಮಂಡಲಾ ಚಿತ್ರಂ ದದಾತಂ ದತ್ತಪ್ರಸಾದಂ ಪೂಜ್ಯತ ಸಾ ಪಶ್ಚಾತ್ಪದಾಗತಂ ಕೊಲ್ಯ ಕುಲಾಲ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಸದಸ್ಯರು ಬೊಕ್ಕ ಮಹಿಳಾ ವಿಭಾಗದಗಳು ಪೂಜಾ ಕಾರ್ಯಕ್ರಮಡು ಹೆಚ್ಚಿನ ಸಂಖ್ಯೆಡು ಪಾಲ್ಪಡೆದಿದ್ದಾರೆ. ಸುದ್ದಿಗೊಂಚಲ್ಗೆ ಸ್ವಾಗತ. ನಲ್ಕ ಬಾಳಿಕೆ ಕಿಟ್ಟಣ್ಣ ರೈ ಬೊಕ ಶ್ರೀಮತಿ ಶಶಿಕಲಾ ಕಿಟ್ಟಣ್ಣ ರೈ ದಂಪತಿಲೆನ ಮದಿಮೆದ ಸುವರ್ಣ ಸಂಭ್ರಮ ಶ್ರೀ ಸತ್ಯನಾರಾಯಣ ಪೂಜೆ ಬೊಕ ಕುಟುಂಬದ ಬಂಧುಲೆನ ಕೂಡುವಿಕೆಡು ಸಂಭ್ರಮಾಚರಣದ ಕಾರ್ಯಕ್ರಮ ಐತಾರ ನಡೆತನು. ಮಾಡೂರು ನಿವಾಸಿ ನಾಲ್ಕ ಬಾಳಿಕೆ ಕಿಟ್ಟಣ್ಣ ರೈ ಬೊಕ್ಕ ಶಶಿಕಲಾ ಕಿಟ್ಟಣ್ಣ ರೈ ದಂಪತಿಲೆನ ಮದಿಮೆದ 5ನೇ ವರ್ಷಾಚರಣೆದ ಸಂಭ್ರಮ ಐತಾರ ಇಡೀ ದಿನ ನಡೆತಂಡು. ಕಾಂಡೆ ಸೋಮೇಶ್ವರ ಶ್ರೀ ಸೋಮನಾಥನ ದೇವಸ್ಥಾನಡು ಶ್ರೀ ಸತ್ಯನಾರಾಯಣ ವೃತಾಚರಣೆ ಪೂಜಾ ಸೇವೆ ನಡಪಾಯಿರು. ಓಂ ಓಂ ನಮೋ ನಾರಾಯಣ. ಸೋಮನಾಥ ದೇವರನ್ನು ಭಕ್ತ ಸಾಧಿಕೊಂಡು ಕೊನೆಯದಾದ ಪರಮಾತ್ಮರ ಭಕ್ತರ ಪ್ರಾರ್ಥನೆಯನ್ನು ಹೊರಟಿಂಚಿದ್ದೆ ಮಹಾಪ್ರಸಾದ ಸಂಕಲ್ಪ ಸಿದ್ಧಿರಸ್ತು ಅನುಗ್ರಹ ಪ್ರಸಾದ ಸಿದ್ಧಿರಸ್ತು. ಬಯ್ಯಡು ಬೀರಿದ ಸಾಯಿ ಪರಿವಾರ ರೆಸಿಡೆನ್ಸಿಡ್ ಸುವರ್ಣ ಸಂಭ್ರಮಾಚರಣದ ಕಾರ್ಯಕ್ರಮಲು ಸರಳ ರೀತಿಡ್ ಆಚರಣೆಯಾಡು. ಮಾಲೆ ಪಗತೊಂದು ಕೇಕ್ ಕಟ್ ಮಲ್ತದು ಕುಟುಂಬಸ್ಥರು ಬಂಧು ಮಿತ್ರರನ ಉಪಸ್ಥಿತಿಟ್ ತಂಕ್ಲನ ಮದಿಮೆದ 5ನೇ ವರ್ಷಾಚರಣೆನ ತೆಲಿಕೆ ನಲಿಕೆದ ಗೊಬ್ಬಡು ನಡಪಾಯಿರು.
ಪೊಸಕುರ ನಿರ್ದೇಶಕಿಯರು ವಿದ್ಯಾಧರ್ ಶೆಟ್ಟಿ ಸಭೆ ಸುಧಾರಿಕೆ ಮಲ್ತೇರು. ಶಶಿಕಲಾ ಕಿಟ್ಟಣ್ಣರೈ ದಂಪತಿಲಿನ ಪುಳ್ಳಿಯಲ್ಲು ಶೈವಿ ಬೊಕ್ಕ ಪ್ರಿಷಾ ಗೊಬ್ಬುಲೆ ನಡಪಾದು ಸಭೆಯನ್ನು ರಂಜಿಸಾಯಿರು. Okay, so 3, 2, 1. ಮಾಡೂರು ಗುತ್ತು ಗಂಗಾಧರ್ ಶೆಟ್ರು ಬಿಜೆಪಿ ಮುಖಂಡರು ಸಂತೋಷ್ ಕುಮಾರ್ ರೈ ಬೋಳಿಯಾರ್ ಸೇರ್ನಂಚ ಬಂಧು ಮಿತ್ರರು ದಂಪತಿಗಳಿಗೆ ಎಡಬೈಕೆರು. ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ. 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 ಮನಗಳು ಸೇರಿದರೆ ತುಂಬಿದ ಮನೆಯಂತೆ. ಮನಗಳು ಸೇರಿದರೆ ತುಂಬಿದ ಮನೆಯಂತೆ. ತುಂಬಿದ ಮನೆಯವನೇ ಧರೆಯಲ್ಲಿ ನಗುವಿನ ದೊರೆಯಂತೆ. ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ. ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ. ಬದುಕಿನ ಬೆಂಡಿಗೆ ಅಂಟಿರೋ ಜೋಳದ ಕಾಳುಗಳ ನೋಡು. ಹೌದಪ್ಪ. ಸಿಪ್ಪೆಯ ಸೂರಿನಲ್ಲಿ ಸಹಜೀವನ ಮಾಡು ಅವರೆ ಕಾಳುಗಳ ನೋಡು. ಶಬಾಷ್. ಭೂಮಿಗೆ ಒಟ್ಟಿಗೆ ಬಂದು ಬೆಳೆದರೆ ಒಟ್ಟಿಗೆ ಬೆಳೆದು ಬಾಳೋ ದವಸದಂತೆ ನಾವು. ಅದಪ್ಪ ಬಾಳೆಯಂತೆ ಹಲಸಿನಂತೆ ದಾಳಿಂಬೆಯಂತೆ ನಾವು. ವಾರೆ ವಾ ಒಗ್ಗಟ್ಟೆ ಸೃಷ್ಟಿ ನಿಯಮ. ಸುದ್ದಿವಂಚಲಿಗೆ ಸ್ವಾಗತ. ಕುಂಪಲ ಶಿವಪುರ ಶ್ರೀ ದುರ್ಗಾ ಪರಮೇಶ್ವರ ದೇವಲ್ಯಡು ಲಕ್ಷ ದೀಪೋತ್ಸವದ ಸಂಭ್ರಮಾಚರಣೆಯನ್ನು ಪಲ್ಲಕ್ಕಿ ಬಲಿ ಸೇವೆ ಗುರುಜಿ ಸೇವೆ ಅನ್ನದಾನಾದಿ ಸೇವೆಲೆಡು ಶನಿವಾರ ನಡಪಾಯಿರು. ಕುಂಪಲ ಶಿವಪುರ ಶ್ರೀ ದುರ್ಗಾ ಪರಮೇಶ್ವರ ಕ್ಷೇತ್ರಡು ಐತಾರ ದೀಪೋತ್ಸವಗೂ ಚಾಲನೆಯನ್ನು ಕೊರಿಯರು. ಪ್ರಮುಖರು ಕರಿಷ್ಮಾ ಮನೋಹರ್ ದಂಪತಿ ಕುಂಪಲ, ಉಳ್ಳಾಲ ಮೆಸ್ಕಾಂದ ಅಧಿಕಾರಿ ನಿತೇಶ್ ಹೊಸಗದ್ದೆ, ಮುಕ್ತಾ ಜಗದೀಶ್ ಆಚಾರ್ಯ ತೊಕ್ಕೋಟು, ತಿರುವನಂತಪುರ ಹೋಮಿಯೋ ಡೀಲ್ ಸಂಸ್ಥೆದ ಸಂಸ್ಥಾಪಕರು ಶ್ರೀಜಾ ಪ್ರಹ್ಲಾದ್ ಕುಮಾರ್ ಇಂದಾಜೆ, ಕುಂಪಲ ಪಡೀಲು ಮಡಿಲು ಸೇವಾ ತಂಡದ ಗಜೇಂದ್ರ ಕುಸುಮಾಕರ್ ಬಾರ್ದೆ ಕಾರ್ಯಕ್ರಮದ ಪಾಲ್ಪಡೆದು ತುಡರ ಬೆಳಗಾದ ದೀಪೋತ್ಸವಗೂ ಚಾಲನೆ ಕೊರಿಯರು.
ಕ್ಷೇತ್ರದ ಪ್ರಧಾನ ಅರ್ಚಕರು ಭವಾನಿ ಶಂಕರ್ ಶಾಂತಿಯರು ಮುತಾಲಿಗೆಡಿದ್ದರು. ದೀಪೋತ್ಸವದ ಬೊಕ್ಕ ಮಹಾಪೂಜೆ, ಪಲ್ಲಕ್ಕಿ ಬಲಿ, ಗುರ್ಜಿ ಸೇವೆ, ಅನ್ನದಾನ ಸೇವೆ ನಡೆದರು.
ಆಡಳಿತ ಸಮಿತಿ ಸದಸ್ಯರು, ಮಹಿಳಾ ಸಮಿತಿ ಸದಸ್ಯರು ಬೊಕ್ಕ ಮಡಿಲು ಸೇವಾ ತಂಡದ ಸದಸ್ಯರು ಮುತಾಲಿಕೆಳಿದ್ದರು. ಸುದ್ದಿಗೊಂಚಲಿಗೆ ಸ್ವಾಗತ. ಉಳ್ಳಾಲ ಶ್ರೀ ಚಿರುಂಬ ಭಗವತಿ ಕ್ಷೇತ್ರಡು 2025 ನಡಪೆರ ಉಪ್ಪುನ ಭರಣಿ ಮಹೋತ್ಸವದ ಅಂಗವಾದ ಜೀರ್ಣೋದ್ಧಾರ ಬೇಲೆಲು ಐತಾರದ್ದು ಶುರುವಾತನು. ಶ್ರೀ ಕ್ಷೇತ್ರದ ಭಂಡಾರದ ಇಲ್ಲದ ಎದುರದ ದ್ವಾರಗ ದಾರಂದ ಮುಹೂರ್ತನು ಐತಾರ ಕಾಂಡ ನಡಪಾಯರು. ಉಳ್ಳಾಲ ಶ್ರೀ ಚಿರುಂಬ ಭಗವತಿ ಕ್ಷೇತ್ರದ ಭಂಡಾರ ಮಂದಿರದ ಮುಖ್ಯ ದ್ವಾರದ ಬೇಲೆಗ್ ಮುಹೂರ್ತ ಲೇಸನು ಐತಾರ ನಡಪಾಯರು. ಕ್ಷೇತ್ರಡ್ ತುಂಬುದ ಮಾರ್ಚ್ ತಿಂಗಳು ನಡಪೆರ ಉಪ್ಪುನ ಭರಣಿ ಮಹೋತ್ಸವದ ಪ್ರಯುಕ್ತ
ಜೀರ್ಣೋದ್ಧಾರ ನಡಪೆರೆಯಿತದು. ಈ ಹಿನ್ನೆಲೆಡು ಸುರುಕಾದ ಕ್ಷೇತ್ರದ ಭಂಡಾರ ಮಂದಿರದ ಮುಖ್ಯ ದ್ವಾರದ ಬೇಲೆಗೆ ಚಾಲನೆ ಕೊಡ್ತುನ್ ಪಣದು ಉಳ್ಳಾಲ ಶ್ರೀ ಚೀರ್ಮ ಭಗವತಿ ಕ್ಷೇತ್ರದ ಆಡಳಿತ ಮೊಕ್ತೇಸರರು ಸುರೇಶ್ ಭಟ್ನಗರ್ ತೆರಿಪಾಯರು. ಇತಿಹಾಸ ಪ್ರಸಿದ್ಧ ಶ್ರೀ ಚಿರುಭಗವತಿ ಕ್ಷೇತ್ರ ಉಳ್ಳಾಳ ಇದರ ಭಂಡಾರ ಮನೆಯ ಮಹಾದ್ವಾರದ ಇವತ್ತು ಮರದ ದಾರಂದ ಮತ್ತು ಬಾಗಿಲು ಇಡುವಂಥ ಒಂದು ಮುಹೂರ್ತ. ಈ ಮುಹೂರ್ತದಲ್ಲಿ ಇವತ್ತು ನಮ್ಮ ಕ್ಷೇತ್ರದ ತಾಯಿ ಭಗವತಿಯ ರೂಪದಲ್ಲಿ ನಾವು ಈಗ ಕಾಣುವ ನಮ್ಮ ಕ್ಷೇತ್ರದ ಅಚ್ಚಮಾರು ಎಲ್ಲರೂ ಸೇರಿ ಹಾಗೂ ಗುರಿಕಾರಮಾರು ಎಲ್ಲರೂ ಸೇರಿ ಇವತ್ತು ನಾವು ದಾರಂದಕ್ಕೆ 11 ಗಂಟೆ ಶುಭ ಮುಹೂರ್ತದಲ್ಲಿ ಈಗ ತಾನೇ ದಾರಂದ ಇಟ್ಟಾಗಿದೆ. ನಮ್ಮ ಬರುವ ಮಾರ್ಚ್ 28ರಿಂದ ಪ್ರಾರಂಭವಾಗುವ ಭರಣಿ ಉತ್ಸವಕ್ಕೆ ಪೂರ್ವಭಾವಿಯಾಗಿ ನಾವು ಈಗಾಗಲೇ ಕೆಲವು ಜೀರ್ಣೋದ್ಧಾರ ಕೆಲಸವನ್ನು ಮಾಡಲಿದ್ದೇವೆ. ಅದರ ಪ್ರಯುಕ್ತ ಇವತ್ತು ಮೊದಲನೇದಾಗಿ ಇವತ್ತು ದಾರಂದ ಇಡುವಂಥ ಕಾರ್ಯಕ್ರಮ ತಾಯಿ ಭಗವತಿ ಆಶೀರ್ವಾದದಿಂದ ಒಳ್ಳೆಯ ರೀತಿಯಲ್ಲಿ ನೆರವೇರಿದೆ. ದಾನಿಗಳು ನಮಗೆ ತಾಯಿಯ ಭಗವತಿಯ ಸೇವೆ ಮಾಡುವವರು ನಮಗೆ ಇದಕ್ಕೆ ಕೈಗೂಡಿಸಿದ್ದಾರೆ. ಅವರೆಲ್ಲರಿಗೂ ಶ್ರೀ ಚೀರ್ಮ ಭಗವತಿಯು ಆಯುರಾರೋಗ್ಯ ಐಶ್ವರ್ಯ ಅವರ ಕುಟುಂಬಕ್ಕೂ ಸುಖ ಸಂಪತ್ತು ಕೊಡಲಿ ಅಂತ ಹೇಳಿಕೊಂಡು ಇನ್ನೂ ಅವರಿಗೆ ಸೇವೆ ಮಾಡುವ ಒಂದು ಸೌಭಾಗ್ಯ ಬರಲಿ ಅಂತ ಹೇಳಿಕೊಂಡು, ಹಾಗೆಯೇ ನಮ್ಮ ಕ್ಷೇತ್ರಕ್ಕೆ ಒಳಪಟ್ಟ ಎಲ್ಲ ನಮ್ಮ ಸ್ವಜಾತಿ ಬಾಂಧವರು ಹಾಗೂ ಇತರ ಎಲ್ಲ ಜಾತಿ ಬಾಂಧವರಿಗೂ ತಾಯಿಯ ಆಶೀರ್ವಾದ ಇರಲಿ. ಈ ಪೊರ್ತು ಕ್ಷೇತ್ರದ ವತಿರ್ದ ದಾನಿಲನ್ನು ಗೌರವಿಸಾಯಿರು. ಶ್ರೀ ಚೀರ್ಮ ಭಗವತಿ ಕ್ಷೇತ್ರದ ಆಚಾರ ಪಟ್ಟವೇರು ಬೊಕ್ಕ ಗುರಿಕಾರ್ಯರು ಅಧ್ಯಕ್ಷರು ಚಿದಾನಂದ ಗುರಿಕಾರ ನಂದ್ಯ, ಪ್ರಧಾನ ಕಾರ್ಯದರ್ಶಿ ಯಶವಂತ್ ಉಚ್ಚಿಲ್, ಕೋಶಾಧಿಕಾರಿ ಜಗದೀಶ್ ಉಳ್ಳಾಲ್, ಮೊಕ್ತೈಸರೇರು ವಿಶ್ವನಾಥ್ ಉಚ್ಚಿಲ್, ಸದಾಶಿವ ಉಳ್ಳಾಲ್, ರಾಘವ ಕೈಕಂಬ, ಉಮೇಶ್ ಕೊಣಾಜೆ, ನಿಕಟಪೂರ್ವ ಅಧ್ಯಕ್ಷರು ಚಂದ್ರಹಾಸ್ ಉಳ್ಳಾಲ್, ಉಪಾಧ್ಯಕ್ಷರು ದಿನೇಶ್ ಕುಂಪಲ, ದಾಮೋದರ್ ತಚ್ಚಾಣಿ, ನಾಗಪ್ಪ ಅಡ್ಯಾರ್, ಜನಾರ್ದನ ಕಾಯರ್ಪಳಿಕೆ, ಕಾರ್ಯದರ್ಶಿಗಳು ಕಾಂಚನ್ ಕುಮಾರ್, ಸುರೇಶ್ ಬೀರಿ, ಧನಂಜಯ ಬೆಂಜನಪದವು, ಹರಿಶ್ಚಂದ್ರ ಕುತ್ತಾರ್, ಗೌರವ ಸಲಹೆಗಾರರು ನಾಗೇಶ್ ತುಕ್ಕೋಟು, ಪ್ರಕಾಶ್ ಕೆಪಿ ನಾರ್ಲಾ, ತಾರ್ನಾಥ್ ಕೊಡ್ಮನ್, ವೆಂಕಪ್ಪ ಮೋರ್ಲಾ, ಯುವ ವೇದಿಕೆದ ಪ್ರಧಾನ ಸಂಚಾಲಕರು ಕೇಶವ ತುಕ್ಕೋಟು, ಮಹಿಳಾ ವೇದಿಕೆದ ಪ್ರಧಾನ ಸಂಚಾಲಕರು ಮಾಧವಿ ಉಳ್ಳಾಲ್, ಇಂಚಿತ್ತಿ ಪ್ರಮುಖರು ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ಸುದ್ದಿಗೊಂಚಲಿಗೆ ಸ್ವಾಗತ. ಅಸೈಗೋಳಿ ಶ್ರೀ ಅಯ್ಯಪ್ಪ ಮಂದಿರಡು ನಂದಾವರ ಶ್ರೀ ವಿನಾಯಕ ಶಂಕರ ನಾರಾಯಣ ದುರ್ಗಾಂಬ ಭಜನಾ ಮಂಡಳಿದಕಲು ಶನಿವಾರ ಬೈಯಗ್ 34ನೇ ದಿನದ ಸಂಧ್ಯಾ ಭಜನಾ ಸೇವೆಯನ್ನು ನಡಪಾದ ಕೊರಿಯರು. ಅಸೈಗೋಳಿ ಶ್ರೀ ಅಯ್ಯಪ್ಪ ಸ್ವಾಮಿ ಮಂದಿರ ನಡತೊಂದುಪ್ಪುನ 48ನೇ ದಿನದ ಸಂಧ್ಯಾ ಭಜನೆದ 34ನೇ ದಿನ 30 ತಾರೀಕದ ಶನಿವಾರದ ಭಜನಾ ಸಂಕೀರ್ತನೆಗೆ ಜಯಮ್ಮ ದಿಬ್ಬಣ ಬೊಕ್ಕ ಜೋಕ್ಲು ಕೆಎಸ್ಆರ್ಪಿ, ಶ್ರೀಮತಿ ಭಾರತಿ ಗಿರೀಶ್ ಬೊಕ್ಕ ಇಲ್ಲದಕ್ಲು ಕೆಎಸ್ಆರ್ಪಿ, ಶ್ರೀಮತಿ ಭಾರತಿ ಪ್ರಕಾಶ್ ಬೊಕ್ಕ ಇಲ್ಲದಕ್ಲು ಕೆಎಸ್ಆರ್ಪಿ, ಶ್ರೀಮತಿ ಗೀತಾ ರಮೇಶ್ ಶೆಟ್ಟಿ ಅಸೈಗೋಳಿ, ಶ್ರೀಮತಿ ಶಶಿರೇಖಾ ಚಿಎನ್ ರುದ್ರೇಶ ಬೊಕ್ಕ ಜೋಕ್ಲು ಕೆಎಸ್ಆರ್ಪಿ, ಶ್ರೀಮತಿ ದೀಕ್ಷಾ ನಿಕೇಶ್ ರೈ ಅಸೈಗೋಳಿ, ಶ್ರೀಮತಿ ಯಮುನಾ ಸುಮತಿ ಅಸೈಗೋಳಿ ಸೈಟ್, ಶ್ರೀಮತಿ ಆಶಾ ಪುಷ್ಪರಾಜ್ ಪಟ್ಟೋರಿ ಅರಸರ ಮೂಲೆ, ಶ್ರೀಮತಿ ಸ್ವಾತಿ ಯಾದವ ಅಸೈಗೋಳಿ ಸೈಟ್, ಶ್ರೀಮತಿ ನಾಗವೇಣಿ ಶೆಟ್ಟಿ ಅಸೈಗೋಳಿ, ಶ್ರೀಮತಿ ಪ್ರೇಮಲತಾ ಶಿವರಾಮ್ ಅಸೈಗೋಳಿ ಸೈಟ್, ಶ್ರೀಮತಿ ವಿಜಯಲಕ್ಷ್ಮಿ ವಿಜಯ್ ಕುಮಾರ್ ಸುಳ್ಯ, ಶ್ರೀಮತಿ ಜಯಕುಮಾರಿ ಕುಮಾರ್ ಕೆಎಸ್ಆರ್ಪಿ, ಶ್ರೀಮತಿ ಗಾಯತ್ರಿ ಶಾಂತಕುಮಾರ್ ಮಗಳು ರಕ್ಷಾ ಕೆಎಸ್ಆರ್ಪಿ, ಶ್ರೀಮತಿ ಅರ್ಪಿತಾ ಧನಂಜಯ್ ಪನೀರ್, ಶ್ರೀಮತಿ ಸರೋಜಿನಿ ಗಂಗಾಧರ್ ರೈ ಬೊಕ್ಕ ಜೋಗ್ಲು ಅಸೈಗೋಳಿ ಸೈಟ್,
தொடர் ಬೆಳಗಾದ ಭಜನಾ ಸಂಕೀರ್ತನೆಗೆ ಚಾಲನೆ ಕೊರಿಯರು.
ನಂದಾವರ ಶ್ರೀ ವಿನಾಯಕ ಶಂಕರ ನಾರಾಯಣ ದುರ್ಗಾಂಬ ಭಜನಾ ಮಂಡಳಿದಕ್ಲು ಭಜನಾ ಸಂಕೀರ್ತನೆ ನಡಪಾತ್ಕೊರಿಯರು. ಮೋಕೆದ ವೀಕ್ಷಕ ಬಂಧುಲೆ ಇಡೆಗೆ ಪೊಸಕುರದ ಇನ್ನಿತ ಸುದ್ದಿ ಒಂಜಲು ಮುಗಿತಂದುಲ ನಿರಂತರ ಸುದ್ದಿ ವಿಶೇಷತೆಗೆ ಏಪಲ ತೋಂದು ಪ್ಲೇ ಪೊಸಕುರ 24x7.